ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿಯವರ ಶತಮಾನ ಸಂಭ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಪ್ರತಿಷ್ಠಾನದ ದಶಮಾನ ಸಂಭ್ರಮದ ಕಾರ್ಯಕ್ರಮ ಜತೆಯಾಗಿ ಈ ವರ್ಷ ಆಚರಿಸಲ್ಪಡುವುದು ಬಹಳ ವಿಶೇಷವಾಗಿದೆ. ಕಳೆದ 1 ವರ್ಷಗಳ ಹಿಂದೆ ಆರಂಭವಾದಂತಹ ನಾವು ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರಾಗಿ ಅವರ ಕಾರ್ಯಕ್ರಮದಲ್ಲಿ ವರ್ಷಂಪ್ರತಿ ನಿರಂತರ ಸಹಕಾರ ಕೊಡುತ್ತಿರುವಂತಹ ಧಾರ್ಮಿಕ ಮುಂದಾಳು ಉದ್ಯಮಿ ಶ್ರೀ ಎಂ ಪುರುಷೋತ್ತಮ ಕೊಟ್ಟಾರಿಯವರು, ಹಾಗೆಯೇ ದೀಪ ಪ್ರಜ್ವಲನೆಗೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮ್ಮ ಸನ್ಮಾನ್ಯ ಸಂಸದರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ರವರನ್ನು. ಶುಭ ನುಡಿಗಾಗಿ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರದ ಕಾರ್ಯಕ್ರಮಗಳಿಗೆ ನಿರ್ಬಂಧ ಇರುವುದರಿಂದ ಅವರನ್ನು ನಾವು ಹೆಚ್ಚು ಒತ್ತಾಯಪಡಿಸುವಂತೆಯೂ ಇಲ್ಲ ಎನ್ನುವಂತಹ ಅನಿವಾರ್ಯತೆಯಲ್ಲಿ ಈ ಸಮಾರಂಭ ಮುಂಚಿತವಾಗಿಯೇ ಬಹಳಷ್ಟು ತಯಾರಿ ನಡೆಸಿ ಇವತ್ತು ಪೂರ್ವ ನಿಗದಿತ ಆದುದರಿಂದ ಕಾರ್ಯಕ್ರಮವನ್ನು ಒಂದು ಸಣ್ಣ ರೀತಿಯಲ್ಲಿ ನಡೆಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಯುತ್ತಾ. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಲಿಕ್ಕಿದ್ದಾರೆ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಹಾಗೂ ವೇದಮೂರ್ತಿ ಶ್ರೀ ವಾಸುದೇವ ಅಸ್ರಣ್ಣ, ಆನುವಂಶಿಕ ಮುಕ್ತೇಶ್ವರರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದು ಸೇರುವವರಿದ್ದೇವೆ ಎನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮವನ್ನು ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಲು ಶ್ರೀ ಸುಧಾಕರ್ ಅಂಚನ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷ ಗಜವಕ್ರ ಚತುರ್ಧತಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ನಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ಸಿದ್ಧಿವಿನಾಯಕಂ. ಹಾಗೆಯೇ ನಮ್ಮ ಹಿರಿಯರು 80 ವರ್ಷದ ಪ್ರಾಯದವರು ಪಾಪ ನಡೀಲಿಕ್ಕೆ ಅಸಾಧ್ಯ ಆದರೂ ಕೂಡ ಇದಕ್ಕೆ ಬರ್ತೀರಂತ ದಯಮಾಡಿ ರಾಧಾಕೃಷ್ಣ ಸರ್ ಅವರ ಮೇಲೆ ಬರಬೇಕು, ಅವರನ್ನು ಅವರ ಮಗ ಮೇಲಕ್ಕೆ ತರಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಶರತ್ ಕದ್ರಿ ಅವರು ಕೂಡ ಮೇಲೆ ಬರಬೇಕು. ನಮ್ಮ ಕಟ್ಟೆಯ ನಿರಂತರ ಪೂಜೆ ಮಾಡುವಂತ ನಾಗೇಶ್ ಕುಲಾಲ್ ಇವರು ಕೂಡ ಮೇಲೆ ಬರಬೇಕು ದಯಮಾಡಿ. ಹಾಗೆಯೇ ಉದಯ್ ಪ್ರಕಾಶ್ ಇವರು ಕೂಡ ವೇದಿಕೆ ಬರಬೇಕು ದಯಮಾಡಿ. ಇವತ್ತು ಈ ಒಂದು ಕಾರ್ಯಕ್ರಮದ ನಮ್ಮರೇ ಆದ ಪುರುಷೋತ್ತಮ ಕೊಟ್ಟಾರಿಯವರು, ನಮ್ಮ ಅಮ್ಮನವರ ಅನನ್ಯ ಪ್ರೀತಿಯುಳ್ಳವರು, ಕಳೆದ ಹಲವಾರು ವರ್ಷದಿಂದ ನಮ್ಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಹಳಷ್ಟು ಶ್ರದ್ಧೆಯಿಂದ ಪೂಜಾ ಹೂವಾರವನ್ನು ಅರ್ಪಿಸ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಅತ್ಯಂತ ಉತ್ಸಾಹಭರಿತವಾದಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಇತ್ತೀಚೆಗೆ ನೇಮಿಸಿಕೊಂಡಂಥ ನಮ್ಮ ಆತ್ಮೀಯರು ಆಗಿರುವಂಥ ಸುದರ್ಶನ್ ಮೂಡಬಿದ್ರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕ ಅಭಿನಂದಿಸ್ತಾ ಸ್ವಾಗತ ಬಯಸ್ತೇನೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಸ್ಥಳೀಯ
ಸ್ಥಳೀಯ ವಾಸಿಯಾಗಿದ್ದು ಈಗ ಶಕ್ತಿನಗರದಲ್ಲಿ ವಾಸವಾಗಿದ್ದಾರೆ. ಅಮ್ಮನ ಬಹಳ ಪ್ರೀತಿಯಿಂದ ನೋಡಿಕೊಂಡವರು. ಬಾಲ್ಯದಿಂದಲೇ ನಮ್ಮ ಯಕ್ಷಗಾನಕ್ಕೆ ಬಂದು ಮೊದಲು ಚಾಪೆ ಹಾಕಿ ಕುಳಿತಿರುವಂಥ ಕತ್ತರ್ ಸರ್ರವರು. ಇವತ್ತು ನನಗೆ ತುಂಬ ಹೆಮ್ಮೆ ಇದೆ. ಅವರು ಕಳೆದ ಬಹಳ ವರ್ಷದಿಂದ ನಮ್ಮ ಯಕ್ಷಗಾನವನ್ನು ನೋಡಿ ಬಹಳ ಭಕ್ತಿಯಿಂದ ಇವತ್ತು ಒಪ್ಪಿಕೊಂಡಿದ್ದಾರೆ. ನಮ್ಮ ಭಾರತೀಯ ಮಜ್ದೂರ್ ಸಂಘ ಅಮ್ಮನ ಮೂಲತಃ ಭಾರತೀಯ ಮಜ್ದೂರ್ ಸಂಘದಿಂದ ಅವರು ಸಂಘ ಪರಿವಾರದ ಅಂದಿನ ಜನಸಂಘ ಮತ್ತು ಇತರ ಕೆಲಸಗಳನ್ನು ಮಾಡಿ ಧಾರ್ಮಿಕತೆ ಮತ್ತು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅದು ಭಾರತೀಯ ಮಜ್ದೂರ್ ಸಂಘದಿಂದ. ಇವತ್ತು ಭಾರತೀಯ ಮಜ್ದೂರ್ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿಯವರು ನಮ್ಮವರೇ, ನಮ್ಮ ಪರಿಸರದಲ್ಲಿ ವಾಸವಾಗಿರುವರು. ಅವರು ಕೂಡ ನಾನು ಹೇಳಿದ ತಕ್ಷಣ ಒಪ್ಪಿಕೊಂಡು ಬಂದಿದ್ದಾರೆ. ಇವತ್ತು ಬೆಂಗಳೂರಿನ ಕಾರ್ಯಕ್ರಮ ಇದ್ದರೂ ಕೂಡ ಅದನ್ನು ರದ್ದುಪಡಿಸಬೇಕು ಅಂತ ನಾನು ಕೇಳಿಕೊಂಡ ಮೇರೆಗೆ ಆ ಕಾರ್ಯಕ್ರಮ ರದ್ದಾಗಿದೆ. ಇಲ್ಲಿ ಬಂದು ಆಸೀನರಾಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಯಕ್ಷಗಾನಕ್ಕೆ ನಿರಂತರವಾಗಿ ಅವರ ಸ್ಥಳವನ್ನು ಬಿಟ್ಟುಕೊಟ್ಟು ಇಲ್ಲಿ ಒಂದು ಆಗಿತ್ತು, ಮತ್ತು ಸ್ಥಳವನ್ನು ಬಿಟ್ಟುಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ತಮಗೇನಾದರೂ ಬೇಕಾದರೆ ನಾವು ಸಹಾಯ ಹಸ್ತವನ್ನು ನೀಡಲಿಕ್ಕೆ ಬದ್ಧರಾಗಿದ್ದೇವೆಂದ 18 ವರ್ಷಗಳ ಕಾಲ ನಿರಂತರವಾಗಿ ಅವರ ಮನೆಯನ್ನು ಯಕ್ಷಗಾನ ಮಾಡಲು ಅವಕಾಶ ಮಾಡಿಕೊಟ್ಟು ನನ್ನಮ್ಮನ ಅತ್ಯಂತ ಪ್ರೀತಿಯ ಮಗನಂತಿರುವ ಬಾಬಾ ಕಾಮತ್ ಇವರು ನಮ್ಮ ಟ್ರಸ್ಟಿನ ಗೌರವ ಅಧ್ಯಕ್ಷರು ಕೂಡ ಆಗಿದ್ದಾರೆ. ವಾದಿಗಳು ಆಗಿರುವಂಥ ರವಿ ಪ್ರಸನ್ನ ಇವರು ಬಹಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಹಳ ನಿಷ್ಠೆಯಿಂದ ದುಡಿಯುವಂಥ ಒಂದು ಮನೋ ಇಚ್ಛೆ ಇರುವಂಥ ಒಬ್ಬ ಹೃದಯ ಶ್ರೀಮಂತಿಕ ವ್ಯಕ್ತಿಯಾಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತನ್ನ ಸಹಕಾರವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಮಾಜಿ ಶ್ರೀ ಗಣೇಶೋತ್ಸವ ಸಮಿತಿ ದೇವಿನಗರ ಪದವಿನಂಗಡಿ ಇದರ ಅಧ್ಯಕ್ಷರು ಕೂಡ ಆಗಿದ್ದರು. ಇವರನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ದಯರಾಜ್ ಇವರು ಬಂದು ಸ್ಮರಣಕ್ಕೆ ನೀಡಿ ಸಾಲು ಹಾಕಿ ಗೌರವಿಸಬೇಕಂತ ವಿನಂತಿ ಮಾಡುತ್ತೇನೆ. ರಾಧಾಕೃಷ್ಣರ ಸುಪುತ್ರ ಅರವಿಂದ ಇವರು ವೇದಿಕೆಯಲ್ಲಿದ್ದಾರೆ. ಅವರ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮೆಲ್ಲರ ನಿರೀಕ್ಷೆಯಂತೆ ಒವೇ ಒಂಜಿ ಕಾರ್ಯಕ್ರಮ ಇತ್ತುಂಡಲ
ಯಾನ್ ಅಡೆದು ಪೋಪುಚ್ಚಿ ಲೋಲಮಕ್ಕನ ಕಾರ್ಯಕ್ಕೂ ಯಾನ್ ಬತ್ತದೇ ಬರ್ಪೆಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಳಗೆ ನನಗೆ ಮೊನ್ನೆ ಶುಕ್ರವಾರ ದಿವಸ ಅವರ ಹೆಸರನ್ನು ಬರೆಯದೆ ನಾನು ಪ್ರಕಟ ಮಾಡಿದ್ದೇನೆ. ಎಷ್ಟು ನಾನು ಹೇಳಿದ್ರು ಅದು ಉಪೇಕ್ಷೆ ಆಗ್ಲಿಕ್ಕಿಲ್ಲ. ಆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಒಳಗೆ ಕೊಟ್ಟಂತ ಒಂದು ವಚನವನ್ನ ಈಗ ಬೇರೆ ಕಡೆಗೆ ಹೋಗುವವರಿದ್ರು ಅದನ್ನ ಮೊಟಕುಗೊಳಿಸಿ ಇಲ್ಲಿ ಬಂದಿದ್ದಾರೆ. ನಾವು ಬಹಳ ಪುಣ್ಯವಂತರು. ನನ್ನ ಅಮ್ಮನ ಆತ್ಮಕ್ಕೂ ಕೂಡ ಇವತ್ತು ಅವರಿಗೊಂದು ಸಂತೋಷ, ಆತ್ಮಕ್ಕೆ ಶಾಂತಿ ಸಹ ಸಿಗಬಹುದು ಅಂತ ನನ್ನ ಅನಿಸಿಕೆ. ಆ ದೇವಿಯ ಅನುಗ್ರಹದಿಂದ ಅವರು ಇಲ್ಲಿ ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಕೂಡ ಈ ಒಂದು ಪ್ರತಿಷ್ಠಾನದ ಅರ್ಪಣೆಯನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೀರ್ತಿಶೇಷ ಲಲ್ಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನದ ವತಿಯಿಂದ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಕಲಾಭಿಮಾನಿಗಳು, ನಮ್ಮ ಮಾತೃಶ್ರೀಯವರ ಶ್ರೀಮದ್ ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಇವರ ಅಭಿಮಾನದಿಂದ ತಾವೆಲ್ಲ ಬಂದಿದ್ದೀರಿ ಅಂತ ನನ್ನ ಭಾವನೆ. ಯಾಕಂದರೆ ಈ ಪರಿಸರದಲ್ಲಿ ಬಹಳ ವರ್ಷದಿಂದ ಅವರಿಗೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳುವಂಥದ್ದು ಅನಿವಾರ್ಯ ಕೂಡ ಇದೆ. ಈ ಒಂದು ಸ್ವಸ್ತಿ ಫ್ಯಾಕ್ಟ್ರಿ ಇದೆ, ಇಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿ ಸ್ವಸ್ತಿ ಫ್ಯಾಕ್ಟ್ರಿ ಅಂತ ಇದೆ. ಅದರಲ್ಲಿ ಇವರು ಆ ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಸಂದರ್ಭ 70ರ ದಶಕದಲ್ಲಿ ಅಲ್ಲೊಂದು ಅವ್ರದ್ದು ಎಲ್ಲರೂ ಸೇರಿ ತೊಟ್ಟಿ ಬತ್ತಿಗೋಸ್ಕರ ಅಲ್ಲಿ ಸ್ಟ್ರೈಕ್ ಆಯಿತು. ಅಂದರೆ ಒಂದೂವರೆ ತಿಂಗಳು ಅದು ಮುಚ್ಚಲ್ಪಟ್ಟಿತ್ತು. ಆ ಸಂದರ್ಭದಲ್ಲಿ BMSನ ಒಂದು ನೇತೃತ್ವವನ್ನು ವಹಿಸಿ 65 ವರ್ಷದ ಹಿಂದೆ ಅವರು BMS ಆಗಿರುವಾಗ 70ರ ಅವಧಿಯಲ್ಲಿ ಅಂದರೆ 54ರಲ್ಲಿ ಶ್ರಮಿಕ ಸಂಘ ಅಂತ ಇತ್ತು, 55ರಲ್ಲಿ ಅದು BMS ಆಯಿತು, ರಾಷ್ಟ್ರೀಯ ಒಂದು ಮಜ್ದೂರ್ ಸಂಘ ಆಗಿ ಅದು ನಿರ್ಮಾಣಗೊಂಡಿತು. ಮತ್ತು 70ರ ದಶಕದಲ್ಲಿ ಇದೇ ಪದವಿನಂಗಡಿ, ಇದೇ ಪರಿಸರ, ಆವಾಗಿನ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟರ ಒಂದು ಬಹಳ ಪ್ರಾಬಲ್ಯ ಇತ್ತು. ಇದೇ ಪರಿಸರದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಅವರನ್ನು ಹೊರಳಾಡಿಸಿ ಆ ತುಳಿನಲ್ಲಿ ಮೈಪುಸೂಡಿ ಅಂತ ಹೇಳ್ತಾರೆ, ಆ ಮೈಪುಸೂಡಿನಲ್ಲಿ ಹೊಡೆದು ಇಲ್ಲಿಗೆ ತಂದು ನಂತರ ಅವರು ಪ್ರತಿಭಟನೆ ಮಾಡಿ ತನ್ನ ಜೀವ ಹೋದರೂ ಕೂಡ ಆ ಒಂದು ಏನು ತಾವಿಟ್ಟ ಗುರಿಯನ್ನು ಸಾಧಿಸ್ತೇವೆ ಅನ್ನುವಂಥ ಛಲವನ್ನು ಅವರು 70ರ ಮುಂಚೆ 1954 ಅಂದರೆ 1965 ವರ್ಷಗಳ ಹಿಂದೆ ನಡೆದಂಥ ಪರಿಸ್ಥಿತಿ. ಇವತ್ತು ನಾವು ಉನ್ನತ ಸ್ಥಾನದಲ್ಲಿದ್ದೇವೆ. ನಾನು ಹೇಳ್ರತ್ತ ಈ ಮರ ಎಂಕಾಯಿ ಜನಲ್ಲ ಈ ಬತ್ತತ್ತ ಅಂಚದ ಭಾರಿ ಖುಷಿ ಅಂತ. ಅದಕ್ಕೆ ಅವರನ್ನು ಅಧ್ಯಕ್ಷರು ಇವತ್ತು ಅಭಿನಂದಿಸಲಿಕ್ಕೆ ಅವರನ್ನು ಹೇಳಿದ್ದೆ. ಆದರೆ ಒಂದು ವರ್ಷದ ಹಿಂದೆ ಆರಂಭಗೊಂಡಂತಹ ಅವರ ಶತಮಾನೋತ್ಸವದ ಈ ಸಂಭ್ರಮದ ಕಾರ್ಯಕ್ರಮ ಶತಮಾನೋತ್ಸವ ಸಮಿತಿಯ ಮೂಲಕವಾಗಿ ವರ್ಷ ಪೂರ್ತಿ ನಡೆದು ಇದೀಗ ಪ್ರತಿಷ್ಠಾನದ ದಶಮಾನ ಸಂಭ್ರಮದ ಜೊತೆಗೆ ಶತಮಾನೋತ್ಸವ ಸಂಭ್ರಮದ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ದೀಪ ಪ್ರಜ್ವಲಿಸುವ ಮೂಲಕವಾಗಿ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣರು ಕಾರ್ಯಕ್ರಮಕ್ಕೆ ಆರಂಭದ ಚಾಲನೆಯನ್ನು ದೀಪ ಪ್ರಜ್ವಲನೆಯನ್ನು ನೀಡಿದ್ದಾರೆ. ಅತಿಥಿ ಅಭ್ಯಾಗತರು ಅಧ್ಯಕ್ಷರು ಕೈಜೋಡಿಸಿದ್ದಾರೆ.
ಆಗಲೇ ಹೇಳಿದ ಹಾಗೆ ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆದವರು. ತಾನು ದುಡಿಯುತ್ತಿದ್ದಂತಹ ಒಂದು ಕಾರ್ಖಾನೆಯಲ್ಲಿ ತನಗೆ ಮತ್ತು ತನ್ನ ಒಡನಾಡಿ ಕಾರ್ಮಿಕ ಬಂಧುಗಳಿಗೆ ಸಂಕಷ್ಟ ಎದುರಾದಾಗ ಅದನ್ನು ಪ್ರತಿಭಟನೆಯ ಮೂಲಕವಾಗಿ ಹೋರಾಟದ ಮೂಲಕವಾಗಿ ಎದುರಿಸಿ ಆ ಹೋರಾಟ ಯಶಸ್ವಿಯಾಗಲು ಕಟೀಲು ತಾಯಿಯ ಒಂದು ಹರಕೆ ಸೇವೆಯನ್ನು ಯಕ್ಷಗಾನ ಬಯಲಾಟ ರೂಪದಲ್ಲಿ ಹೇಳಿಕೊಂಡು ಅದನ್ನು ಕೂಡ ಹೋರಾಟ ರೂಪದಲ್ಲಿ ಏಕಾಂಗಿಯಾಗಿ ನಿರ್ವಹಿಸಿ ಆ ಹೋರಾಟದ ವ್ಯಕ್ತಿತ್ವವನ್ನೇ ಮೈಗೂಡಿಸಿಕೊಂಡು ಯಕ್ಷಗಾನ ಸೇವೆಯಾಟ ಅಲ್ಲಿಂದ ನಾಂದಿಯಾಗಿ ನಿರಂತರ 40 ವರ್ಷಗಳ ಕಾಲ ಅವರು ಇರುವವರೆಗೆ ಅವರ ಕಾಲಘಟ್ಟದಲ್ಲಿ ನಡೆಯಿತು. ಆ ನಂತರ ಅವರು ಕೀರ್ತಿಶೇಷರಾದ ನಂತರ ಅವರ ಮನೆಯವರು ಸತತವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. 50 ಅಸ್ರಣ್ಣರು, ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಮತ್ತು ಅವರ ತೀರ್ಥರೂಪರು ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಅವರಿಗೆ ಬಹಳ ಆತ್ಮೀಯರು. ಇವತ್ತು ಅವರ ಕೈಯಿಂದಲೇ ದೀಪ ಪ್ರಜ್ವಲವಾಗಿ ಅವರ ಶತಮಾನದ ಈ ಒಂದು ಸಮಾರೋಪ ಸಂಭ್ರಮ ಆರಂಭಗೊಂಡಿರುವುದನ್ನು ಒದಗಿಸಿರಬಹುದು, ಪಡುತ್ತಿರಬಹುದು ಎನ್ನುವಂತಹ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಕಟೀಲು ತಾಯಿಯ ಆ ಒಂದು ಗರ್ಭಗುಡಿ ಮನೆಯವರು ತೀರ್ಥರೂಪರು ಶ್ರೀ ಕೀರ್ತಿಶೇಷ ಗೋಪಾಲಕೃಷ್ಣ ಅಸ್ರಣ್ಣರು ತಾಯಿಯನ್ನು ಬಿಗಿದಪ್ಪಿ ಒಂದು ವೇಳೆ ನೆರೆ ಬಂದು ಮುಳುಗಿ ಹೋಗುವುದಿದ್ದರೆ ನನ್ನ ತಾಯಿ ಹೋಗುವುದಿದ್ದರೆ ನಾನು ಜೊತೆಯಲ್ಲಿ ಹೋಗುತ್ತೇನೆ ಎನ್ನುವಂತಹ ಆ ಒಂದು ಭಕ್ತಿಯಿಂದ ತಾಯಿಯನ್ನು ಅಪ್ಪಿ ಹಿಡಿದು ನೆರೆ ಇಳಿದಾಗ ಆ ನೆರೆಯೊಂದಿಗೆ ಅವರು ಬದುಕಿ ಉಳಿದಂತಹ ಒಂದು ಪವಾಡದ ಕಥೆಯನ್ನು ನಾವು ಇವತ್ತಿಗೂ ಕೇಳ್ತಾ ಇದ್ದೇವೆ. ಅಂತಹ ವಂಶಸ್ಥರಾಗಿ ಆ ತಾಯಿಯ ಅನನ್ಯ ಸೇವೆ ಮಾಡುವಂತಹ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಅವರಿಗೆ ಬಹಳ ಆತ್ಮೀಯರಾಗಿ ಅವರನ್ನು ಆಶೀರ್ವದಿಸಿದವರು. ಈಗಲೂ ಅವರು ಈ ಒಂದು ದೀಪ ಪ್ರಜ್ವಲನೆಯ ಆಶೀರ್ವಚನದ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದನ್ನು ಲೋಲಮ್ಮನನ್ನು ಎಷ್ಟು ಸಂಸ್ಮರಿಸಿದರೂ ಸಾಲದು. ಯಾಕೆಂದರೆ ಪಚ್ಚನಾಡಿಯವರು ಭಾಳಷ್ಟು ಈ ಊರಿನವರು ಭಾಳಷ್ಟು ಅವರನ್ನು ಸ್ಮರಿಸಲೇಬೇಕು. ಪದವಿನ ಅಂಗಡಿಯಾದಂತಹ ಈ ಕಟ್ಟೆಯನ್ನು ದೇವಿ ನಗರ ರೂಪದಲ್ಲಿ ಮಾಡಿಕೊಟ್ಟವಳು ಲೋಲಮ್ಮ. ಬಹುಶಃ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಇಷ್ಟು ಸಣ್ಣ ದೀಪ ಇಡಿಸಲಿಕ್ಕೆ ನಾವೆಲ್ಲ ಇಷ್ಟು ಒಟ್ಟು ಸೇರಿ ಎಷ್ಟು ಕಷ್ಟಪಟ್ಟು ಅದಕ್ಕಿಂತ ಮಿಗಿಲಾಗಿ ಕಷ್ಟಪಟ್ಟಿರ್ಬೋದು. ಬಹುಶಃ ಅವರನ್ನು ನೋಡುವಾಗ ಅವರಿಷ್ಟು ಮಾಡಿ ಯಾರೋ ಬಹುಶಃ ಈಗ ಜೀವದಲ್ಲಿ ಇಲ್ಲದಿದ್ದರೂ ಇದ್ದಂಥ ಸಂದರ್ಭದಲ್ಲಿ ಈ ಹೆಂಗಸಿಷ್ಟು ಮಾಡಿತಾ ಅಂತ ನಾವು ಆಲೋಚನೆ ಮಾಡಬೇಕು. ಆ ರೀತಿಯ ಒಂದು ಮನೋಭಾವನೆ ಅವರನ್ನು ಅಭಿನಂದಿಸೋ ಬದಲು ಅವರ ಮಕ್ಕಳನ್ನು ಅಭಿನಂದಿಸಬೇಕಾಗ್ತದೆ ನಾವು. ಯಾಕಂತ ಹೇಳಿದರೆ ಸರ್ವಸಾಮಾನ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಹಿಂದಿನ ಸಂಪ್ರದಾಯವುದು ಮಾತೃದೇವೋಭವ ಪಿತೃದೇವೋಭವ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳ ಮಕ್ಕಳಿಗೆ ಸಂಬಂಧ ಕಡಿಮೆಯಾಗಿ ತಂದೆ ಎಲ್ಲೂ ಇರೋದು ಮಕ್ಕಳೆಲ್ಲೂ ಬಹುಶಃ ಆ ಸಂಬಂಧ ದೂರಾಗಿ ಅದು ಈಗಿನ ಮಾಡುವಂತಹ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಮೇತ ಅದೇನು ಗುಡ್ಡು ಸಂಪ್ರದಾಯ ಅಂತ ಚಿಂತನೆ ಮಾಡುವಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಮಾಡಿದಂತಹ ಉತ್ತಮ ಕರ್ತವ್ಯ ಮಾಡಿದಂತಹ ತಾಯಿಯನ್ನು ನಾವು ಸಂತೋಷಿಸಬೇಕು. ಪಿತೃಋಣ ಮಾತಾ ಪಿತೃಋಣ ಋಣವನ್ನು ನಾವು ತೀರಿಸಬೇಕೆಂಬಂತಹ ದೊಡ್ಡ ಒಂದು ಮನೋಭಾವನೆಯಿಂದ ಮಾತೆಯನ್ನು ಮಾತೃದೇವೋಭವ ಅಂತ ಹೇಳಿದ ಬಾಯಲ್ಲಿ ಮಾತ್ರ ಹೇಳುವುದಲ್ಲ, ಮಾತೃದೇವೋಭವ ಎಂಬಂತಹ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಇಡೀ ತನ್ನ ಕುಟುಂಬಿಕರನ್ನು ಸೇರಿಸಿಕೊಂಡು 1 ವರ್ಷಗಳ ನಿರಂತರವಾಗಿ ಅವರ ಒಂದು ನೆನಪಿನ ಎಲ್ಲ ಕರ್ತವ್ಯವನ್ನು ಮಾಡುವುದಲ್ಲದೆ ಪ್ರತಿ ವರ್ಷ ಅವರು ಯಾವುದು ಕರ್ತವ್ಯ ಮಾಡ್ತಾ ಇದ್ದಾರೋ ಅದನ್ನು ಈಗಲೂ ಮಾಡಿ ಸಮಾಜಕ್ಕೆ ಒಂದು ಆದರ್ಶವನ್ನು ನೀಡ್ತಾ ಇದ್ದಾರೆ. ಅದರಿಂದ ಇಂಥ ಒಳ್ಳೆಯ ಕೆಲಸ ಮಾಡುವಂಥ ಅವರ ಕುಟುಂಬಿಕರನ್ನು ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತೇನೆ. ಈಗಲೇ ಸಾಧನೆ ಮಾಡಿದಾಗ ನಮ್ಮ ತೀರ್ಥರವರು ಮಾಡಿದಂತಹ ಸಾಧನೆ ಹೇಳಿದರು. ದೇವರನ್ನು ಗಟ್ಟಿ ಹಿಡ್ಕೊಂಡಾಗ ದೇವರು ತನ್ನನ್ನು ಹಿಡಿದುಕೊಳ್ತಾರೆ ಅಂದರೆ ದೇವರು ನಂಬಿ ನಮ್ಮ ತೀರ್ಥರೂಪರು ಕರ್ತವ್ಯ ಮಾಡಿ ಗಟ್ಟಿ ಹಿಡ್ಕೊಂಡು ದೇವರು ಉಳಿದ್ರು ಅವರು ಉಳಿದ್ರು. ಬಹುಶಃ ಯಕ್ಷಗಾನ ಅನ್ನೋದು ಬಿಟ್ಟಿಗೆ ಇದೆಲ್ಲ ಅಲ್ಲೇ ಇತ್ತು ಎಂಬುದಂತೆಲ್ಲ ಗೊತ್ತಿದ್ದದ್ದು. ಅದೇ ರೀತಿ ಸಮಾಜದಲ್ಲಿ ನಮ್ಮೊಟ್ಟಿಗಿದ್ದಂಥ ಎಲ್ಲ ಕೆಲಸದವರಿಗೂ ತೊಂದರೆ ಆಗಬಾರ್ದು, ಅವರು ಉಳಿಬೇಕು ನಾನು ಉಳಿಬೇಕು ಅಂತ ಭಾಳಷ್ಟು ಸಾಧನೆ ಮಾಡಿ ಆ ದೇವಿಯನ್ನು ನಂಬಿ ದೇವಿಯನ್ನು ಗಟ್ಟಿ ಹಿಡಿದು ದೇವಿ ಖಂಡಿತ ಅನುಗ್ರಹಿಸ್ತಾಳೆ ಎಂಬಂತಹ ಒಂದು ವಿಶೇಷ ಮನೋಭಾವನೆಯಲ್ಲಿ ದೇವಿಯನ್ನು ಗಟ್ಟಿ ಹಿಡ್ಕೊಂಡಂತಹ ಲೋಲಮ್ಮನಿಂದಾಗಿ ಈ ಕ್ಷೇತ್ರ ಇಂದು ಪದವಿನಂಗಡಿ ಹೋಗಿ ದೇವಿ ನಗರವಾಗಿದೆ.
ಅಂತ ಒಳ್ಳೆಯ ಕರ್ತವ್ಯ ಮಾಡಿದವರನ್ನು ನಾವೆಲ್ಲ ಸಂಸ್ಮರಿಸಿದಾಗ ಅದು ಉಳಿದವರಿಗೆಲ್ಲ ಒಂದು ರೀತಿಯಲ್ಲಿ ಪಾಠ ಆಗ್ತದೆ. ಬಹುಶಃ ನಾವೆಲ್ಲ ಚಿಂತನೆ ಮಾಡಿದೆವು, ನಾವು ಮಾಡಿದೆವು, ಆದರೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಷಡ್ಭಿರಪಿ ಮನುಷ್ಯಾಣಂ ಸಪ್ತಮಂ ದೈವಚಿಂತನ ಅಂತ ಹೇಳಿದಾಗೆ ಎಲ್ಲವನ್ನು ದೇವರು ಮಾಡಿಸ್ತಾರೆ. ಆದರೆ ಅದರ 6 ಪ್ರಯತ್ನ ನಮ್ಮದು ಬೇಕು. ನಮ್ಮದು 6 ಪ್ರಯತ್ನ ಇದ್ದಾಗ 7ನೇದಾಗಿ ದೇವರ ಅನುಗ್ರಹ ಅಂತ, ಆ 7ನೇದಾಗಿ ದೇವರ ಅನುಗ್ರಹ ಬರ್ತಾರೆ ಅಂತ ಹೇಳಿ ಅಷ್ಟು ನಂಬಿಕೆ ಇಷ್ಟು, ಆ ದೇವರ ನಂಬಿಕೆ ಇಷ್ಟು. ಬಹಳಷ್ಟು ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಬಹುಶಃ ಯಕ್ಷಗಾನಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಆಸುವಾಸಿನವರೆಲ್ಲ ಅದಕ್ಕೆ ಏನಾದರೂ ಸಹಾಯಕಾರ ಕೊಡಿ ಅಂತ ಕೇಳಲಿಕ್ಕೆ ಎಲ್ಲ ಹೋಗುವಂತಹ ಸಂದರ್ಭದಲ್ಲಿ ಅದು ದೇವಿಯ ಕೆಲಸ ಅಂತ ಹೇಳಿ ಕಾಲಿಗೆ ಪಾದರಕ್ಷೆಯನ್ನು ಸಮೇತ ಹಾಕದೆ ಅವರು ತಿರುಗ್ತಿದ್ರು ಅಂತ ನಾನು ಕೇಳಿದೆ. ಬಹುಶಃ ನನಗೆ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ನಾನು ಹೇಳೋದು ಕೇಳಿದೆ, ಒಂದು ದಿವಸ ಏನೋ ಗಲಾಟೆಯಲ್ಲಿ ಯಕ್ಷಗಾನದಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ ಇಲ್ಲೇನೋ ಆ ದಿವಸ ಹುಲಿ ತಿರುಗಿ ಏನೋ ಅವತಾರ ಮಾಡಿ ಸ್ವಲ್ಪ ರಗಳೆ ಮಾಡಿ ಅದರಿಂದ ಹೆದರಿಕೆಯಾಗಿ ಮತ್ತೆ ಮಾಮೂಲಾಗಿ ಆಗುವಂಥ ಆಟ ಆಯಿತು. ಆ ರೀತಿಯಲ್ಲಿ ಯಕ್ಷಗಾನ ನನ್ನ ಆ ದೇವಿ ನನ್ನನ್ನು, ನಾನು ನಂಬಿದಂತಹ ದೇವಿ ನನ್ನನ್ನು ಬಿಟ್ಟು ಹಾಕುವುದಿಲ್ಲ ಅಂತೇಳಿ ಅವರ ದೃಢ ವಿಶ್ವಾಸಕ್ಕೆ ಸರಿಯಾಗಿ ದೇವಿ ಅವರು ನಾನು ಗ್ರಹಿಸ್ತಾಳೆ. ಅಂತ ಒಳ್ಳೆಯ ಕರ್ತವ್ಯ ಮಾಡಿದವರನ್ನು ಸಂಸ್ಮರಣೆ ಮಾಡುವುದು ಸಮಾಜದ ಕರ್ತವ್ಯ. ಬಹುಶಃ ಸತ್ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದವರನ್ನು ನಾವು ಗುರುತಿಸುವ ಅತ್ಯವಶ್ಯಕ. ಯಾಕೆಂತ ಹೇಳಿದರೆ ಗುರುತಿಸಿ ಅವರಿಗೆ ಅದರಲ್ಲಿ ನಾವು ಏನಾಗುವುದಿಲ್ಲ, ಅವರನ್ನು ನಾವು ಗುರುತಿಸಿದಾಗ ನಮ್ಮನ್ನು ನಾವು ದೊಡ್ಡ ಜನ ಮಾಡಿದಾಗ್ತದೆ. ಅದರೊಂದಿಗೆ ಸಮಾಜಕ್ಕೆ ಒಂದು ಪಾಠವನ್ನು ಕೊಟ್ಟಂತಾಗ್ತದೆ. ಸತ್ಕರ್ಮ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ಗುರುತಿಸಿ ಗೌರವಿಸ್ತದೆ, ಅದು ಸಮಾಜಕ್ಕೆ ಅನುಕೂಲವಾಗ್ತದೆ. ಇದರಲ್ಲಿ 2 ರೀತಿಯ ಧಾರ್ಮಿಕ ರೀತಿಯದ್ದು ಸಾಮಾಜಿಕವಾದ 2 ರೀತಿಯಲ್ಲಿ ಲೋಲಮ್ಮ ಕರ್ತವ್ಯ ಮಾಡಿದ್ದಾಳೆ. ಧಾರ್ಮಿಕ ರೀತಿಯಲ್ಲಿ ಇಡೀ ಬಹುಶಃ ಒಂದು ಈ ಪದವಿನಂಗಡಿನ ಒಂದು ಊರನ್ನೇ ಒಂದು ರೀತಿಯಲ್ಲಿ ಬಹುಶಃ ಪರಿವರ್ತನೆ ಮಾಡಿದ ರೀತಿಯಲ್ಲಿ, ದೇವಿ ನಗರದ ರೀತಿಯಲ್ಲಿ ಇಲ್ಲಿ ದೇವಿಯ ಒಂದು ವಾಸಸ್ಥಾನ, ಬಹುಶಃ ಅದು ಹಿಂದೆ ಗೊತ್ತಿಲ್ಲ, ಖಾಲಿ ಕಟ್ಟೆಯಾಗಿರ್ಬೋದು, ಆದರೆ ಅದರಲ್ಲಿ ದೇವಿ ಇದ್ದಾಳೆ ಎಂಬಂತಹ ಮನೋಭಾವನೆ ಎಲ್ಲರಿಗೂ ಬರುವ ಹಾಗೆ ಅದನ್ನು ದುರಸ್ತಿ ಮಾಡಿ ಚಂದ ಮಾಡಿ ಅಲ್ಲಿ ದೇವಿಯನ್ನು ಆರಾಧನೆ ಮಾಡಿ ಇಡೀ ಊರನ್ನೇ ದೇವಿಯ ಊರು ಅಂತ ಹೇಳಿ ಮಾಡಿಬಿಟ್ಟಿದೆ. ಧಾರ್ಮಿಕವಾಗಿ ಚಿಂತನೆ ಮಾಡಿ ದೇವರು ಪಾಪ ಪುಣ್ಯ ಎಂಬಂತಹ ಒಂದು ಮನೋಭಾವನೆ ಬರುವ ರೀತಿಯಲ್ಲಿ ನಮಗೆ ಒಂದು ಧರ್ಮವನ್ನು ಮಾಡಿಕೊಟ್ಟಿದ್ದಾರೆ. ಅಂತೆ ಒಳ್ಳೆಯ ಧರ್ಮದ ಅಡಿಯಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಆದ್ದರಿಂದ ನಾವು ಒಳ್ಳೆಯ ಧರ್ಮದಲ್ಲಿ ಹುಟ್ಟಿ ಬಂದು ಇಂತಹ ಕರ್ತವ್ಯ ಮಾಡಿದಾಗ ಅದರ ಸತ್ಪ್ರಯೋಜನ ನಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ಸಮಾಜಕ್ಕೆ ಸಿಗ್ತದೆ. ಅಂತಹ ಒಂದು ಒಳ್ಳೆಯ ಕರ್ತವ್ಯವನ್ನು ಇಂದು ಅವರ ಮಕ್ಕಳು ಮಾಡಬೇಕು ಅಂತ ಹೇಳಿದರೆ, ಏನೂ ಇಲ್ಲದಿದ್ದರೂ ಭಕ್ತಿ ಒಂದಿದ್ದರೆ ಯಾವುದನ್ನು ಸಾಧಿಸಬಹುದು ಅಂತ ಒಂದು ಸಮಾಜಕ್ಕೆ ತೋರಿಸಿಬಿಟ್ಟವು. ಕೈಯಲ್ಲಿ ಏನು ಒಳಗೆ ಹಣ ಇರ್ತಿಲ್ಲ. ನಾನು ಯಾವಾಗಲೂ ನೋಡ್ತಿದ್ದೆ, ದೇವಸ್ಥಾನಕ್ಕೆ ಬಂದಾಗ ಒಂದು ಕಪ್ಪಿನ ಒಂದು ಚೀಲ ಮಾತ್ರ ಅವರ ಕೈಯಲ್ಲಿದ್ದ ಹೊರತು ಮತ್ತೆ ಏನಿರಲಿಲ್ಲ. ಆ ಕಪ್ಪಿನ ಚೀಲ ಇಟ್ಕೊಂಡೆ ಇಲ್ಲಿಯ ದೇವಿ ಮಹಾತ್ಮೆ ಆಟಕ್ಕೆ ಕೆಲವು ಸಲ ನಾನು ಬಂದಿದ್ದೇನೆ ಅಪ್ಪನೊಟ್ಟಿಗೆ. ಇಲ್ಲಿ ಬರುವಾಗ ಇಲ್ಲಿ ವೈಭವೀಕರಣ ನೋಡಿದರೆ, ಜನ ಅವರೊಟ್ಟಿಗೆ ಸೇರುವುದು ನೋಡಿದರೆ ನಿಜವಾಗಿ ನಮಗೆ ಭಕ್ತಿಯೇ ಬೇಕಿಷ್ಟು ಶಕ್ತಿ ಉಂಟು ಎಂಬುದನ್ನು ಸಮಾಜಕ್ಕೆ ತೋರಿದ್ದಾರೆ. ನಾವು ದೇವರನ್ನು ಯಾವಾಗಲೂ ಪವಿತ್ರವಾದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ದೇವರ ಸೇವೆ ಮಾಡಿದಾಗ ದೇವರು ಖಂಡಿತ ನಮ್ಮನ್ನು ಅನುಗ್ರಹಿಸ್ತಾರೆ ಎಂಬಂಥ ದೃಢ ವಿಶ್ವಾಸ ನಮಗೆ ಬೇಕು. ಆ ವಿಶ್ವಾಸ ಫಲದಾಯಕ ಅಂದರೆ ಆ ವಿಶ್ವಾಸ ಆ ಲೋಲಮ್ಮನಿಗಿತ್ತು. ಆ ಲೋಲಮ್ಮ ಅದರಿಂದ ಈ ಸಮಾಜಕ್ಕೆ ಒಬ್ಬ ಆದರ್ಶ ಹೆಂಗಸು. ಆ ಆದರ್ಶವನ್ನು ಇಂದು ಸಮಾಜಕ್ಕೆ, ಅವರ ಆದರ್ಶವನ್ನು, ಅವರ ಸದ್ಗುಣಗಳನ್ನು ಸಮಾಜಕ್ಕೆ ಎತ್ತಿ ತೋರಿಸಿ ಅವರ ಮಕ್ಕಳು ಈ ಒಳ್ಳೆಯ ಕರ್ತವ್ಯ ಮಾಡ್ತಾ ಇದ್ದಾರೆ. ಸಮಾಜ ಋಣವನ್ನು ತೀರಿಸ್ತಾ ಇದ್ದಾರೆ. ಇಂಥ ಒಳ್ಳೆಯ ಕರ್ತವ್ಯಕ್ಕೆ ದೇವರ ದಯೆ ಕೂಡಿ ಬರಲಿ. ಇದೇ ರೀತಿ ಉತ್ತಮ ರೀತಿಯಲ್ಲಿ ಮುಂದಿನ ಕಾಲವು ಅವರ ಈ ಭವಿಷ್ಯದಂತೆ ಒಳ್ಳೆಯ ಕರ್ತವ್ಯ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಮತ್ತದು ಉಳ್ಳಾಲ್ತಿ ಉಳ್ಳೇರೆ ಬಣ್ಣದು ನಂಬುದು ಮೂಲಂಜಿ ಅಣ್ಣಪ್ಪೆ ಮೂಲಂಜಿ ದುರ್ಗೆನೆ ನೆಲೆ ಮಲ್ತೇವೆ ಅಂಚಂದು ಮೂಲ ನಿರಂತರವಾದ ಧರ್ಮನೇ ನಡುತ್ತೊಂದು ನಾವು ಭಾರಿ ಪೆರ್ಮೆ ಆಪುಂಡು ನಂಗೆ ಈ ಪ್ರದೇಶಡು ಯಪ್ಪ ದುರ್ಗಾ ಕಟ್ಟಾಂಡ ಗಣೇಶೋತ್ಸವ ಸಮಿತಿ ಬತ್ತಂಡು ಬೆತಬೇತ ವಿರುತ್ತ ಧರ್ಮ ಕಾರ್ಯ ಪದಂಗಡದ ಪ್ರದೇಶಡು ನಿರಂತರವಾದ ನಡುತ್ತೊಂದುಂಡು. ಇನ್ನಿತ ದಿನ ಅಪ್ಪೆ ಉಳ್ಳಾಲ್ತಿಗೆ ಸ್ಥಳ ಸಾನ್ನಿಧ್ಯದ ಮಾತು ದೈವ ದೇವರಿಗೆ ಕದಿರೆ ಮಂಜುನಾಥಗೆ ನಮ್ಮ ಮಾತಿರ್ಲ ನಿಟ್ಟ ಪಡ್ಡ ಬರುಗ ಕಟಿಲ್ದಪ್ಪೆ ಉಳ್ಳಾಲ್ತಿ ಪಡ್ಡ ನಂಗೆ ತಿರ್ಲೆ ಕಟಿಲ್ದಪ್ಪ ಉಳ್ಳಾಲ್ತಿನ ಸುಗಿಪ್ಪನವೇ ನಂಗೆ ಪೊರ್ಲು ಅಂಚುತ್ತಿನ ಉಳ್ಳಾಲ್ತಿಗೆ ಮೂಜಿ ಪೊರ್ತು ನೆತ್ತಿಗೆ ನೀರು ಮೈತದೆ ಅಪ್ಪೆಗೆ ಅವಳ ಆರಾಧನೆಗೆ ತೊಂದರೆ ಇತ್ತಿನಂಚಿತ್ತನ ಸಂದರ್ಭದ ಕುಡಲವರ ಮುಟ್ಟೋಗುಲ ಸೈಕಲ್ಡ್ ಬರ್ತದೆ
ಒಂಜಿ ಚೆಂಡು ಮಲ್ಲಿಗೆ ಪತ್ತೊಂದು ಬೋದು ಅಪ್ಪಿಗೆ ಆರಾಧನೆ ಮಲ್ತನಂಚೆತ್ತನ ಅಸ್ರಣ್ಣ ವಂಶ ಇನ್ನಿತ ದಿನ ಬೊಲ್ಲದೆ ಪಾದಿಡ ಕ್ಷೇತ್ರಕ್ಕೆ ಬರು ಅಂಡ ಆನಿದ ದಿನ ನಮಕ್ ಮರವೂರ್ದ ತುದೆ ಕಡತ ಬರುಡೆಯತ ಬಂಗ ಎತ್ತಂಡು ಪಣಪು ನಾವು ಆಗ್ಲೇ ಗೊತ್ತಿತ್ತಂಡು ಅಂಚಿತ್ತಿನ ಅಸ್ರಣ್ಯರ್ನ ತಪಫಲುಟ್ಟು ಆ ಕ್ಷೇತ್ರ ಮೆನ್ಕಂಡು ಆದಿ ಕಾಲುಡು ಕಟೀಲ ಪಣಪು ನಂಚಿತ್ತಿನ ಕೊರಗು ಸಮುದಾಯದಾರು ಅರ್ನ ಅಪ್ಪನೊಟ್ಟಿಗೆ ಬೂರು ಕಡಪೆರೆ ಪೋನಗ ಅರ್ನ ಕತ್ತಿ ಕಲ್ಲಿಗೆ ತಾಗದು ನೆತ್ತರು ಜಪ್ಪುನಗ ಓಮಗ ಕಟೀಲ ಪಣಪನಂಚೆತ್ತನ ಬುಲಿಪುರದಾತ್ರ ಕಟೀಲು ಪಣಪನಂಚೆತ್ತನ ಪುದರ ಬತ್ತನ್ನ ಆ ಕ್ಷೇತ್ರನು ಅಸ್ರಣ್ಣ ಬಂದುಡು ಅಕಲ್ನ ತಪಫಲದಾತ್ರ ಗೋಪಾಲಕೃಷ್ಣ ಅಸ್ರಣ್ಯರು ತನ್ನ ವಿಶೇಷವಾಯಿನಂಚೆತ್ತನ ತಪಸ್ಸರದ ಅವರ ಇನ್ನು ಅಸಂಖ್ಯ ಘಟದ ಬರಿಯದ ಬತ್ತನು ಸಮುದ್ರದ ಬುಡಿಮುಟ್ಟದ ಭಕ್ತಿರು ಬೊಲ್ಲದೋಪಾದಿರು ಬತ್ತದು ಕಟೀಲು ಕ್ಷೇತ್ರ ಬಂಡ ಆ ವಿಶ್ವಮಾನ್ಯ ಮಲ್ತನಂಚೆತ್ತಿನ ಆ ಸಾನ್ನಿಧ್ಯದ ಪೂಜ್ಯ ಆಸ್ರಣ್ಯರಿಗೆ ತರೆತಗ್ಗಾದ ಬೆರಿಬಗ್ಗಾದ ಅವ್ರನ್ನ ಪಾದಪತ್ರದ ಆಶೀರ್ವಾದ ನಟ್ಟೊಂಡೆ ಮತ್ತರ್ಮೆಡು ವಾಲಗಾಯಿನಂಚೆತ್ತನ ಮಾತ ಗುರುಕರ್ಮೆದ ಜನಕಲಿಗಳ ಸೇರ್ದಿನಂಚೆತ್ತನ ಮಾತ ದೈವ ಭಕ್ತ ಅಂಚೆನೆ ಕಲಾಪ್ರೇಮಿ ಐತೊಟ್ಟಿಗೆ ಏರು ಸತ್ಕಾರ್ಯ ಮಲ್ಪೇರ ಅಕಲಿನ ಬೆರಿಬಟ್ಟದು ಪ್ರೋತ್ಸಾಹ ಮಲ್ಪನಂಚೆತ್ತಿನ ಸಜ್ಜನ ಪ್ರೇಮಿಲಿಗೆ ನಿಖಿಲ ಮೋಕೆದ ತುಳುವ ಬಳ್ಳಿ ದಯಾನಂದ ಕತ್ತಲ್ ಸರ್ ಮಲ್ಲ ಸುಲ್ಮೇಲಿನ ಸಂದೈತ ಮಂಟೊಂದುಳ್ಳೆ ಲೋಲಮ್ಮ ಅಕ್ಕಗಿಲ ಎಂಕಲ ರಡ್ಡಿನ ಮನದ ಸಂಬಂಧ ಒಂಜಿ ಸಂಬಂಧದ ಅದಕ್ಕಿಂದ ಲೋಲಮ್ಮಕ್ಕ ಕೊರಂಡದ ಕಂಪಿಂಡು ಆರು ಬೆನ್ನಿ ಬೆಂದದು ಆ ಬಡತನುಡು ಬುಳೆದು ತಾನು ಬೆಂದಿನಂಚಿತ್ತಿನ ಪಡಿನ ಸಮಾಜಕ್ಕೂ ಕೊರದು ಐತೊಟ್ಟಿಗೆ ಆ ಅಪ್ಪೆ ಉಳ್ಳಾಲ್ತಿನ ಆಟ ಮಲ್ಪನ ಮುಖೇನ ಜನಕಲಿಗೆ ಉಡಲಿಗೆ ಸಂತೋಷ ಕೊರಪನ ನರಮಾನಿನರ ಸಂತೋಷ ಕೊರಡು ಏರಿಕೆಂಡು ಉಡಲಿಗೆ ಸಂತೋಷ ಕೊರಡು ಆ ಉಡಲದ ಉಳ್ಳಾಲ್ದಿಗೆ ಮಾತೇನ ಉಡಲ್ದ ಉಳ್ಳಾಲ್ದಿಗೆ ಸಂತೋಷ ಕೊರನಂಚೆತ್ತನ ಸಂಬಂಧ ಎಂಚಕೆಂಡ ಎನ್ನಮ್ಮಲ್ಲ ಕೊರಂಡದ ಗಂಪಿಂಡೇ ಇತ್ತಿನಾರ ಒಂಜಿ ರೀತಿಯ ಸಂಬಂಧ ಎಂಕ್ಲಿಗೆ ಅವು ಬಡತನ ಅಜ್ಜನ ಕೊರಂಡದ ಗಂಪಿಂದ ಸಂಬಂಧ ಕುಡಂಜಿ ಸಂಬಂಧ ಓಕೆನ್ನಗ ಲೋಲಮಕ್ಕ ಭಾರತೀಯ ಮಜ್ದೂರ್ ಸಂಘಡೆ ಆ ರಾಷ್ಟ್ರೀಯತೆಗೆ ಓಡಾದೆ ಅರೆ ಬಂಡೇರು ಮೈಪುಡು ಪೆಟ್ಟದಿನ ಪುನಃ ಸ್ಥಿತಿ ನಿರ್ಮಾಣ ಶತ್ರುಲ್ಲ ಕಾಲಡು ಯಾನ್ಲ ಭಾರತೀಯ ಮಜ್ದೂರ್ ಸಂಘದ ಒಂಜಿ ಸದಸ್ಯ BMS ದ ಸದಸ್ಯ ಬಂಡ್ರೆ ಇಂಕ ಬಾರಿ ಹೆಮ್ಮೆ ಹಾಕೊಂಡು ಅವೇ ಎಂಕಲ್ನ ಅಂಚೆ ಇಲಾಖೆ ಅವಿನ ಕಟ್ಟೋಡು ನನ್ನ ಬಾರಿ ಪುನಃ ಎಂಕಲ್ ಬಾರಿ ಭಂಗ ಬರಂದು ವಿತ್ತಲ ಉರುಡು ನಂಚಿತ್ತಿನ ಪರಿಸ್ಥಿತಿ ನಿರ್ಮಾಣ ನಂಚಿತ್ತಿನ ರಡ್ಡನೇ ಸಂಬಂಧ ಮೂಜನೇ ಸಂಬಂಧದ ಅದಕ್ಕೆನ್ನಗ ಲೋಲಮಕ್ಕನ ಬಾರಿ ಮೋಕೆದ ಜೋಕುಲು ಮಸ್ತ್ ಜನಕುಲು ಇಲ್ಲೇರೆ ಒಂಜಿ ರಾಮಣ್ಣೆ ಎಂಗ ಬಾರಿ ಮುಟ್ಟ ಪರಿಚಯತ್ತನ ಬಕ್ಕೊಂಜಿ ದಿನಕರ ಬಚ್ಚನಾಡಿ ಎಂಗ ಯಕ್ಷಗಾನಗೂ ಒಂಜಿ ರೀತಿಯ ಗುರುವಾದ ಬತ್ತಿನ ದಿನಕರ ಬಚ್ಚನಾಡಿ ಎಲ್ಲೇ ಪ್ರಾಯುಡು ಯಕ್ಷಗಾನದ ಛಂದಸ್ಸ ಅಧ್ಯಯನ ಮಲ್ತದೆ ತನ್ನ ಮುಖೇನ ಒಂಜಿ ಬಿಲ್ಲವ ಸಮುದಾಯಕ್ಕೆ ಒಂಜಿ ಕೀರ್ತಿಗೆ ಅಂತಿನಾರ ಎಂಗ ಬಾರಿ ಹೆಮ್ಮೆ ಹಾಪುಂಡು ರಾಮನ್ನೇ ಮುಗ್ಧ ಮನಸ್ಸದ ವ್ಯಕ್ತಿ ಅವ್ರ ಪಾತೆರ್ನಾಗ ನಂಕೊಂಚೂರು ಕಿರಿಕಿರಿ ಅವು ಅವ್ರ ಮನಸ್ಸು ಮುಗ್ಧತೆ ಅವ್ರೊಂಜಿ ಕೆಲವು ಸರ್ತಿ ಬಂಡ್ರೆಂಡು ಬರ್ತದೆ ಮರಣೊಂದಿನ ಅವ್ರ ಮಗಲ್ನ ಶಾಲೆದ ಒಂಜಿ ಕಾರ್ಯಕ್ರಮಕ್ಕೆ ಲೆಪ್ಪುನಾಗ ನಮ್ಮ ಅರೆಗೆ ದಾದಕೆಂಡ ಎಂಕಲ್ನ ಅಧಿಕಾರದ ಸ್ಥಾನಮಾನ ಅರಿಗೆ ಮುಖ್ಯ ಆಗ್ತದೆ ಅರಿಗೆ ಮನಸ್ಸದ ಸ್ಥಾನಮಾನ ಮುಖ್ಯ ಕತ್ತಲ್ ಸಾರ್ ನಿತ್ಯ ಸ್ಥಾನಮಾನ ಅವತ್ತಾರೆ ಮುಖ್ಯ ಅವ್ರ ಪ್ರೀತಿ ಲೆಪ್ಪುನು ಎಂಗಳ ಕಾರ್ಯಕ್ರಮ ಬರಡು ಇರು ಬತ್ತದ ಉಂಟೋಡು ಹೊರತುಗೆ ಸರಿಯಾದ ಬರಡು ಅಪಂಡ ತುಡಿತ ದುಂಬದ ಬಾಂಧವ್ಯ ನಾ ಮುಗ್ಧತೆವು ಯಕ್ಷಗಾನ ಬಂಡ ಬಾರಿ ಪ್ರೀತಿಯ ನಿರರ್ಗಳವಾದ ಕನ್ನಡೊಡೆಯನ್ನು ಪಾತಿರುವೆ ಅಂಡ ಒಂಜಿ ಮೇಟಿ ಯಕ್ಷಗಾನ ಬಂಡ ಎಂಗೆ ಬಾರಿ ಬೇನೆ ಹಾಕಿ ದಾಯಿ ಬೇನೆ ಎಂದಕೇಂಡ ಯಕ್ಷಗಾನ ಪೂರ ಕನ್ನಡೊಡೆ ಇಪ್ಪುನು ಮೇರೆ ಪಾತಿರ್ನಲ್ಲ ಕನ್ನಡೊಡೆ ಅಸ್ರಣ್ಯರು ಉಳ ಈ ಲೋಲಮಕ್ಕನ ಕಾರ್ಯಕ್ರಮ ತಪ್ಪಂದೆ ಬರ್ಪೆಂದು ಪಂತಿನಿ ತುಳುಟು ಮೂಲವತ್ತು ಮೇರೆ ಕನ್ನಡೊಡೆ ಬಾತಿನ ಅಸ್ರಣ್ಯರ್ಲ ಕನ್ನಡೊಡೆ ಬಾತಿರ್ನ ಅಸ್ರಣ್ಯರ್ಲ ಕನ್ನಡೊಡೆ ಬಾತಿರ್ನ ಉಡು ದಾಯಂದು ಕೇಂಡ ಯಾನೊಂದು ಪಣಪಿನತ್ತೆ ಅರ್ಥಾಪನ ಪೂರ ಅಂದು ದಾಯಂದು ಕೇಂಡ ಇನಿತ ದಿನ ಅಪ್ಪೆ ಬಂಡ ನಂಗೊಂಚೂರು ಸಸರ ಅವಳು ಕೊರೋನಾ ಸಿಕ್ಗೆ ಮೂಲು CAದ ಲಡೈಗೆ ಅವಳು ಐತ ಚೊರೆಗೆ ಉಂದುಗೆ ನನಂಜಿಗೆ ಬಕ್ಕೊಂಜಿ ಪುರ ಅನ್ಪ ಅಪ್ಪೆ ಬತ್ತ ಬಾರ ಬತ್ತ ದಾದ ಮಗಂದು ಕೇಂಡ ಇರೇಗದ ಇರು ಕುಲ್ಲೆ ಇರೇಗೆ ದಾದ ಗೊತ್ತುಂಡು ಇರೇ ದಾಲ ಗೊತ್ತು ಅಪ್ಪೆ ಬಂಡ ಸಸರ ಇರಿತುಲೆ ಬಟ್ಟಿಪ್ರೋಲ್ ಪಂಪನ ಲಿಪಿಟ್ ಕನ್ನಡ ಬತ್ತನವು ಕನ್ನಡಗೂ ಕ್ಯಾಲೆಂಡರ್ ಇಜ್ಜಿ ಅಂಡ ಕನ್ನಡ ನಿರರ್ಗಳವಾದ ಪಾತಿರುವ ಕನ್ನಡ ಅಧಿಕೃತ ರಾಜ್ಯ ಭಾಷೆ ಆತನ ಎನ್ಮನೆ ಪರಿಚಯದಗೂ ಸೇರಿದನು ಇಂಗ್ಲಿಷ್ ಲಿಪಿದಾಂತಿನ ಭಾಷೆ ರೋಮನ್ ಲಿಪಿಯಕ್ಕೆ ಗಲಸು ನಾವು ಇನ್ನು ಓಡೆ ಮುಟ್ಟಗೆಂಡ ಚಿಕ್ಕಮಲ ಆಂಟಿ ದೊಡ್ಡಮಲ ಆಂಟಿ ಮಾಮಿಲ ಆಂಟಿ ಏರು ಮಗ ಚೈನ್ ಲಕ್ಕ ಇನವುಲ ಆಂಟಿ ಕಲ್ವೇದಿಲ ಆಂಟಿ ಅಂಚಿತ್ತಿನ ಅಪಂಡ ಆ ಭಾಷೆ ಇಂಚಿನಿಂದ ಅರ್ಥ ಮಲ್ತಂದೆ ಆಯ್ಕೆ
ಅವು ವಿಶ್ವ ಭಾಷೆ ಆತನ. ಸಂಸ್ಕೃತ ಐಕೆ ಲಿಪಿ ಇಜ್ಜಿ ಹಸರಣ್ಣರೆ ದೇವನಾಗರಿ ಲಿಪಿ. ತುಳುನಾಡಿನ ಐಕೆ ಲಿಪಿ ಕೊಡ್ತಿನ ಭಾಷೆ ಎತ್ತಣ್ಣ ತುಳುನಾಡದ ಮಾತ ಇಂಚಿತ್ತನ ಪುರೋಹಿತರು ಅಕಲು ಪೂರ ಅಕಲ್ನ ಮಾತ ವೇದದ ಶಾಸ್ತ್ರದ ಸಾರುಳಿನ ಪೂರ ತುಳು ಲಿಪಿಡಿ ತಾರತೊಲಿಟ್ಟು ಬರೀತೀನಿ. ತುಳು ಭಾಷೆ ಈ ಕಾರುಡು ಅಧಿಕೃತ ರಾಜ್ಯ ಭಾಷೆ ಆವಡು ಎನ್ಮನೆ ಪರಿಚ್ಛೇದಕ್ಕೆ ಸೇರುಡು ಐಕೆ ನಮ್ಮ ಮಾತೆಲ್ಲ ಒಟ್ಟಾವಡು. ಈ ನೆಲಟಿಯರಿಗೆ ರೇಷನ್ ಕಾರ್ಡ್ ಉಂಡು, ಈ ನೆಲಟಿಯರಿಗೆ ವೋಟರ್ ಕಾರ್ಡ್ ಉಂಡು, ಈ ನೆಲಟಿಯರಿಗೆ ಆಧಾರ್ ಕಾರ್ಡ್ ಉಂಡು. ನಿಖಲ ಮಾತೆಲ್ಲ ನಿಖಲ ಮಾತೃ ಭಾಷೆ ತುಳುಂದು ಬರಲೆ ಅಪ್ಪೆ ಭಾಷೆ ತುಳುಂದು ಬರಲಿ ಎಲ್ಲಿಂದ ಬರ್ಪಣ ಚಿತ್ತನ ಜನಗಣತಿಡು. ಇನ್ನೊಂದು ಅಪ್ಪೆ ಪಂಡಿರು ಎನ್ನ ಬಾಲಿಗೆ ಏಜೆಡ್ ವೈದ್ಯಕೀಯ ಸೀಟ್ ತಿಕ್ಕಂಡು ಎಂಚ ತುಳು ಕೋಟೋಡು ನಿಖಲ ಮಾತೃಭಾಷೆ ತುಳುಂದು ಬರೆಯರಂದಂಡ ನಿಖಲಗ ರಿಯಾಯಿತಿ ತಿಕ್ಕೊಂಡು ಮಾತೃಭಾಷೆ ತುಳುನು ತೃತೀಯ ಐಚ್ಛಿಕ ಭಾಷೆ ದೆತ್ತಂಡ 10ನೇ ತರಗತಿಡು ಅತಿ ಹೆಚ್ಚಿನ ಪರ್ಸೆಂಟೇಜ್ ಅಂಕದೆ ಪೆರಾಪುಂಡು. ನಿಖಲ ಕೈ ಮುಗಿದ ನಟ್ಟನು ಈ ತುಳು ಭಾಷೆಗೆ ನಿಖಲ ಮಾನ್ಯತೆ ಕೊರ್ಲೆ ದಾಯ್ಕೆಂಡ ನಿಖಲ ಮಟ್ಟೆಲ್ಡು ಗೊಬ್ಬುದು ಮಲ್ಲಾಯಿನಂಚಿತ್ತನ ಬಾಲಿ ಕತ್ತಲ್ ಸರ್ ಅಂಚಾದೆ ನಿರಂತರವಾದ ತುಳು ಭಾಷೆದ ಬಗ್ಗೆ ಯಾನು ಪುಣೆ ಪುನಂಚತ್ತನ ಭಾಗ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷ ಪಟ್ಟ ತಿಗದುಂಡು ಐಕೆ ಕಟೀಲ್ದಪ್ಪನ ಆಶೀರ್ವಾದ ಯನ್ನಂಬಿನಂಚತ್ತನ ದೈವದೇವರನ ಆಶೀರ್ವಾದ ನಿಕಲ ಮಾತೇರ್ಲ ಪ್ರೀತಿ ಐತೊಟ್ಟಿಗೆ ಇನ್ನಿತ ದಿನ ಬಾರಿ ಆಯ್ಕೆ ಮಲ್ತದ ಕೆಲವು ಜನಕ್ಕೆ ಮಾನಾದಿಗೆ ಮಲ್ತಂದುಳ್ಳಾರೆ. ನಿಚ್ಚೋ ನಂಕೆ ಬೊಳುಪು ಕೊರ್ಪಿ ಸೂರ್ಯನ ನಂಕ ದೇವೇರಿ, ರಾತ್ರೆ ಪೇರು ಬೊಳುಪು ಕೊರ್ಪಿ ಚಂದ್ರನ ನಂಕ ದೇವೇರಿ, ಕಂಡೊಡು ನಿಚ್ಚೋ ಬೆನ್ನಿ ಬೆನ್ಪಿ ರೈತನೇ ನಂಕ ದೇವರು, ದೇಶದ ಬೋಡಾದ ಪ್ರಾಣ ಕೊರ್ಪಿ ಯೋಧನೆ ನಂಕ ದೇವರು. ಇನ್ನು ಅಂಚಿತ್ತಿನ ಒಂದು ಈರ ಯೋಧಗೆ ಲೋಲಮಕ್ಕನ ಕರ್ಲ ಕೊಡಿಕಲು ಜನ್ಮ ಕೊಡ್ತೇವೆ ಬಂಡ ನಂಗೆ ಹೆಮ್ಮೆ ಆಪುಂಡು. ಅಂಚಿತ್ತಿನ ವೀರ ಯೋಧಗೆ ತಮ್ಮಾನ ಯಕ್ಷಗಾನಡು ಒಂಜಿ ಶತ ಸನ್ಮಾನ ಮಲ್ತೇನೆ ಅಂಚಿತ್ತಿನ. ಇನ್ನು ಯಕ್ಷಗಾನ ಬಂಡ ಎಂಚೆಪ್ಪೊಡು ಸನ್ಮಾನ ಬಂಡ ಎಂಚೆಪ್ಪೊಡು ಬಂಡಪೆನವೆನ ತೋಜದು ಕೊರ್ನಂಚಿತ್ತಿನ. ಇನಿ ಸರಳ ಸಜ್ಜನಿಕೆ ವ್ಯಕ್ತಿ ಶರತ್ ಕದ್ರಿಗೊಂಜಿ ತಮ್ಮನ ನಿಜವಾದ ಅವು ನಿಜವಾದ ಸಂದೈತ ಆವಡಾಯಿನವೇ ಐತೊಟ್ಟಿಗೆ ಎಂಗಲ ಪ್ರೀತಿದ ಅಣ್ಣೆ ನಾಗೇಶ್ ಅಣ್ಣೆ ಅಂಗಡಿ ಗೂಡಂಗಡಿ ಅಂಡಾರ್ನ ಮನಸ್ಸು ಮಾತ್ರ ವಿಶಾಲ ಆಯಿನವು. ಉಳ್ಳಾಲ್ದಿನ ಸೇವೆಗೆ ಈ ಪ್ರದೇಶದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾಗೇಶ್ ಅಣ್ಣೆ ನಿಸ್ಪೃಹಾದ ಬೆನ್ಪೇರು ಎಂಗಲ್ನ ಮೇರುಳ್ಳೇರ ಅಣ್ಣೆ ಅಕುಲ್ಪುರ ಭಾರಿ ಒಂಜಿ ಮೆಗ್ಗಿಬಲ ಲೆಕ್ಕ ಮಕಲ್ಪುರ ಅತೆ ಆಂಜನೇಯದ ಅಣ್ಣೆಪುರ ಮುಗಲ್ಪುರ ಬಾರಿ ಮೆಗ್ಗೆ ಬಯಲೇಕ ಆತು ಮೋಕೆ ಈ ಪ್ರದೇಶಡು ನಾಗೇಶನ್ನ ಬರ್ಚಿ ಬಂಡ್ಬನ ವ್ಯಕ್ತಿ ಏರ್ಲಜ್ಜಿ ಇಜಿನಾರ್ನ ಗೂಡಂಗಡಿ ಮಲ್ಪೋರಿದ್ವು ಅಂದು ಆತು ಪ್ರೀತಿ ಯಾರಿಗೆ ಸತ್ಯ ಬಂಡ್ಪೇನ ಈ ಪ್ರದೇಶಡು ಆತು ಪ್ರೀತಿ ನಾಗೇಶನ್ನೇ ದಿಡ್ಡೊಂದರೆ ಕಾರಣ ಆರು ಉಳ್ಳಾಲ್ತಿನ ಸೇವೆ ಮಲ್ಪುರ ಪನ್ಪನಂಚಿತ್ತನ ಪ್ರೀತಿ ಅಂಚಿತ್ತನ ನಾಗೇಶಣ್ಣಗೆ ಅಂಚನೆ ಇಂಜಿನಿಯರ್ಗೆ ಬೊಕ್ಕೊಂಜಿ ನಮ್ಮ ಮಹತ ಮಾನಾದಿಗೆ ಮಲ್ತೊಂದುಳ್ಳಿ ಎಡ್ಡೆ ಕೆಲಸ ಮಲ್ತೊಂದುಳ್ಳಾರಿಗೆ ಬಂದುಳೆ ಈ ಪೊರ್ಲ ಕಾರ್ಯಕ್ರಮಗೂ ಏನೇನು ಲೈದರು ಇನ್ನು ಕಾಂಡೆ ಶುರು ಮಲ್ತದೆ. ಒಂದು 7ನೇ ಕಾರ್ಯಕ್ರಮ ನನ್ನ ಎನ್ಮನೆ ಕಾರ್ಯಕ್ರಮಗೂ ವಿಟ್ಲಾಗ ಎತ್ತೊಡಿ 7 ಗಂಟೆಗೆ ಎತ್ತೊಡಿತ್ತಂಡು ರಾಮಣ್ಣ ನಂಗೆ ಪ್ರೀತಿಗೆ ಕಟ್ಟೆಬೂರ್ದಿ ಅನಂತಿದ್ದೀನಿ. ರಾಮಣ್ಣಗೆ ಎಕಾಡು ಬಂತೇರು ಸರಿಯಾದ ಆಜಕ್ಕೆ 5 ನಿಮಿಷಪ್ಪನಗೆ ಅನ್ನ ಮೂಲುಲ್ಲೆ ಆಜಕ್ಕೆ 5 ಗಂಟೆಗೆ 5 ನಿಮಿಷಪ್ಪನಗ ಮೂಲುಲ್ಲೆ ಎನ್ನ ಅಕಾಡೆಮಿಡ್ ಕಾರ್ಯಕ್ರಮ ಎತ್ತಂಡು ಅವಳ ಅಧ್ಯಕ್ಷ ಭಾಷಣದ ನಡುಟು ಮೆಲ್ಲ ಜಾರೊಂದು ಬತ್ತಿಂದ ದಾಗಿಂಡ ರಾಮಣ್ಣಗೆ ತಪ್ಪೆರ ಬೆಲ್ಲಿಯತ್ತೆ ದಾಗಿಂಡ ರಾಮಣ್ಣಗೆ ತತ್ತಂಡ ಲೋಲಮಕ್ಕಗೆ ತತ್ತಿನಲ್ಕ ಲೋಲಮಕ್ಕಗೆ ತತ್ತಂಡ ಉಳ್ಳಾಲ್ದಿಗೆ ತತ್ತಿನಲ್ಕ ಎಡ್ಡೆ ಕೆಲಸ ಮಲ್ತೊಂದುಳ್ಳರು ಇಂಚಿತ್ತಿನ ಕಾರ್ಯ ನಿರಂತರವಾದ ನಡಪಡೆ ಪಣಪೆನ ಪಾತ್ರದೊಟ್ಟಿಗೆ 5708 ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಶತಮಾನ ಸಮಾರೋಪ ಸಮಾರಂಭ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ಇದರ ದಶಮಾನ ಸಂಭ್ರಮ. ಶ್ರೀ ಕೆ ರಾಧಾಕೃಷ್ಣ ನಿವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು KPTCL ಇವರಿಗೆ ನೀಡಿದ ಸನ್ಮಾನ ಪತ್ರ. ಸನ್ಮಾನಿತರೆ ವಿಶೇಷ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಕೆ ಸಂಜೀವರಾವ್ ಹಾಗೂ ಶ್ರೀಮತಿ ಸುಗುಣ ಅವರ ಸುಪುತ್ರರಾದ ತಾವು ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ಇಲ್ಲಿ ವ್ಯಾಸಂಗ ಪೂರೈಸಿ 1963ರಿಂದ ವೃತ್ತಿ ಜೀವನವನ್ನು ಆರಂಭಿಸಿದಿರಿ. ಶ್ರೀಮತಿ ಅನ್ನಪೂರ್ಣೇಶ್ವರಿ ಅವರೊಂದಿಗೆ ವಿವಾಹವಾಗಿ ತೀರ್ಥರಾಮ, ನಿವೇದಿತಾ, ಅನುಪಮ, ಅರವಿಂದ ಎಂಬ ಸುಪುತ್ರ ಸುಪುತ್ರಿಯರನ್ನು ಪಡೆದು ಸಾಂಸಾರಿಕವಾಗಿ ಸಾರ್ಥಕ ಜೀವನವನ್ನು ನಡೆಸುತ್ತಿರುವ ತಮಗೆ ಶ್ರೀದೇವಿ ದುರ್ಗಾ ಪರಮೇಶ್ವರಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಶುಭ ಹಾರೈಸುವ ಶ್ರೀರಾಮ ಅಮೀನ್ ಪಚ್ಚನಾಡಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ಮಂಗಳೂರು. ಶ್ರೀ ಶರತ್ ಕುಮಾರ್ ಕದ್ರಿ ಯಕ್ಷಗಾನ ಸಂಘಟಕರು ಇವರಿಗೆ ನೀಡಿದ ಸನ್ಮಾನ ಪತ್ರ. ಸನ್ಮಾನಿತರೆ ಕೀರ್ತಿಶೇಷ ತಬ್ಲಾ ಮಾಸ್ಟರ್ ಜನಾರ್ದನ ಕದ್ರಿ ಹಾಗೂ ತಿಲೋತ್ತಮ ದಂಪತಿಯ ಸುಪುತ್ರರಾಗಿರುವ ತಾವು ಮದ್ದಲೆ ವಾದಕರಾಗಿ, ವೇಷಧಾರಿಯಾಗಿ, ಸಂಘಟಕರಾಗಿ,
ರಂಗ ನಿರ್ದೇಶಕರಾಗಿ ಕಲಾ ಕ್ಷೇತ್ರದಲ್ಲಿ ಜನಮನ್ನಣೆಯನ್ನು ಪಡೆದವರು. ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ಇಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವ ತಾವು ಕಲೆಗಾಗಿ ವೃತ್ತಿಯನ್ನು ತ್ಯಜಿಸಿ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿಸಿ ಯಶೋವಂತರಾಗಿದ್ದೀರಿ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಶತಮಾನ ಸಮಾರೋಪ ಸಮಾರಂಭ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ದಶಮಾನ ಸಂಭ್ರಮ. ಶ್ರೀ ಸತೀಶ್ ಬಂದಲೆ ಚಲನಚಿತ್ರ ನಟ, ನಾಟಕ ಕಲಾವಿದರು, ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸಮ್ಮಾನಿತರೆ ಬಂದಲೆ ಮೂಡುಮನೆ ಕೀರ್ತಿಶೇಷ ಮಾರಪ್ಪ ಪೂಜಾರಿ ಮತ್ತು ರೋಹಿಣಿ ದಂಪತಿಯ ಸುಪುತ್ರರಾದ ತಾವು ಬಾಲ್ಯದಿಂದಲೇ ನಾಟಕ ಕ್ಷೇತ್ರದಲ್ಲಿ ಬೆಳೆದು ಬಂದವರು. ಹಾಸ್ಯ ಪಾತ್ರಗಳಲ್ಲಿ ತಮ್ಮ ಪ್ರತಿಭೆ ಮಿಂಚಿದೆ. ಮಾತ್ರವಲ್ಲ, ಚಲನಚಿತ್ರ ಕ್ಷೇತ್ರಕ್ಕೂ ಹಬ್ಬಿದೆ. ಉತ್ತಮ ಹಾಸ್ಯ ನಟರಾದ ತಾವು ಮಂಗಳೂರಿನ ಚಾಪರ್ಕ ತಂಡದ ಮೂಲಕ ಜನಾದರಣೆ ಪಡೆದು ಗೌರವ ಮನ್ನಣೆಗಳೊಂದಿಗೆ ಬೆಳೆದು ಬಂದಿರಿ. ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಗುತ್ತಾ ಅಪ್ರತಿಮ ನಟನೆನಿಸಿಕೊಂಡಿರಿ. ಎಕ್ಕಸಕ ಸಿನಿಮಾದ ಏರೆಗಾವಿಯೇ ಕಿರಿಕಿರಿ, ಸೊಲ್ಲು ಜನಜನಿತ. ಪ್ರಸ್ತುತ ಬಂದಲೆ ಶ್ರೀಮಂತ ರಾಜಗುಲಿಗ ಸನ್ನಿಧಿಯಲ್ಲಿ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಶತಮಾನ ಸಮಾರೋಪ ಸಮಾರಂಭ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ದಶಮಾನ ಸಂಭ್ರಮ. ಶ್ರೀ ಉದಯ ಪ್ರಕಾಶ್ ಎಂ ಉಡುಪಿ ಮಾಜಿ ಯೋಧರು, ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸಮ್ಮಾನಿತರೆ ಕೀರ್ತಿಶೇಷರಾಗಿರುವ ಗೋಪಾಲ ಪೂಜಾರಿ ಹಾಗೂ ಲಲಿತಾ ಪೂಜಾರ್ದಿ ಅವರ ಸುಪುತ್ರರಾಗಿರುವ ತಾವು ಉಡುಪಿಯ ಶ್ರೀ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪದವಿ ವ್ಯಾಸಂಗವನ್ನು ನಡೆಸುತ್ತಿರುವಾಗಲೇ ಭಾರತೀಯ ಭೂಸೇನೆಗೆ ಆಯ್ಕೆಯಾದಿರಿ. ದಿನಾಂಕ 16/8/1989 ಸೇವೆಗೆ ಸೇರಿ ಬೆಂಗಳೂರಿನಲ್ಲಿ ತರಬೇತಿಯನ್ನು ಪೂರೈಸಿ ಪ್ರಥಮ ನಿಯೋಜನೆಯಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರ್ತವ್ಯಕ್ಕೆ ಸೇರ್ಪಡೆಯಾದಿರಿ. ಅನಂತರ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಪಂಜಾಬ್, ರಾಜಸ್ಥಾನ, ಚಂಡೀಗಢ, ಹಿಮಾಚಲ ಪ್ರದೇಶ ಮತ್ತು ಬೆಂಗಳೂರು ಇಲ್ಲೆಲ್ಲ 22 ವರ್ಷಗಳ ಸೇವೆ ಸಲ್ಲಿಸಿ 31/8/2011 ಸೇವೆಯಿಂದ ನಿವೃತ್ತಿ ಹೊಂದಿರುವಿರಿ. ದೇಶಕ್ಕಾಗಿ ತಾವು ಸಲ್ಲಿಸಿದ ಸೇವೆ ಅನನ್ಯವಾದುದು. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಪಚ್ಚನಾಡಿ ಮಂಗಳೂರು 575008. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಶತಮಾನ ಸಮಾರೋಪ ಸಮಾರಂಭ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಇದರ ದಶಮಾನ ಸಂಭ್ರಮ. ಶ್ರೀ ನಾಗೇಶ್ ಕುಲಾಲ್ ಧಾರ್ಮಿಕ ಸೇವೆ, ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸಮ್ಮಾನಿತರೆ ಸಾರ್ವಜನಿಕ ಗಣೇಶೋತ್ಸವ ಸೇವಾ ಸಮಿತಿ ದೇವಿನಗರ ಪದವಿನಂಗಡಿ ಇದರ ಸ್ಥಾಪಕ ಸದಸ್ಯರಾಗಿರುವ ತಾವು ಧಾರ್ಮಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿರುವಿರಿ. ಕೀರ್ತಿಶೇಷ ಲೋಲಮ್ಮ ಪಚ್ಚನಾಡಿಯವರು ಪದವಿನಂಗಡಿ ದೇವಿನಗರ ಶ್ರೀ ದುರ್ಗಾಕಟ್ಟೆಯಲ್ಲಿ ನಡೆಸಿಕೊಂಡು ಬಂದಿದ್ದ ಶುಕ್ರವಾರದ ಶ್ರೀದೇವಿಯ ದೀಪಾರಾಧನೆಯನ್ನು ಅವರ ಉಪದೇಶದಂತೆ ಅವರ ನಂತರ ತಾವು ನಡೆಸಿಕೊಂಡು ಬಂದಿರುವಿರಿ. ಲೋಲಮ್ಮ ಪಚ್ಚನಾಡಿಯವರ ಅಭಿಮಾನಿಯಾಗಿ ಕಲಾ ಸೇವೆಗೂ ತಮ್ಮ ಸಹಾಯ ಹಸ್ತವನ್ನು ಚಾಚಿರುವಿರಿ. ಕೇಳೋದಿಲ್ಲ ನೇತ್ರ ನೋಡ್ಬಿಟ್ಟು ನಮ್ಮ ತುಳುವಲ್ಲಿ ದಯಾನಂದ ಕತ್ತಲ್ ಸಾರ್ವಜಿ ಪಾತ್ರ ಬಂಡೇರು ಲೋಲಮ್ಮ ಕಮಿನಿ ಒಂಜಿ ವೇಳೆ ಇತ್ತುದುಂದಾಡ ಅರೆಗೆ ಅಕಾಡೆಮಿದ ಗೌರವ ಪ್ರಶಸ್ತಿನಿ ಆರೇ ಒಂಜಿ ವೇಳೆ ಅರ್ರಕೈಟೆ ಘೋಷಣೆ ಮಂತ್ರಿ ಒಂದು ಬೇಲೆ ಮಲ್ತದು ಎಂದು ಮಾಡಿದ್ರು. ಅಂಚಿನ ವ್ಯಕ್ತಿತ್ವದ ಲೋಲಮ್ಮಕ್ಕ ಇನಿ ಅರ್ನ ಆತ್ಮ ಆ ಒಂದು ಪರಮಾತ್ಮನ ಸಾನ್ನಿಧ್ಯ ತೆಂತೊಂದು ಮಲ್ತೊಂದು ಉಪ್ಪು ಬಂದಿನ ನಂಬಿಕೆಡಿ ಅರ್ನ ಪುದರ್ದ ಸೇವಾ ಪ್ರತಿಷ್ಠಾನದ ಮೂಲಕವಾದ ಅರ್ನ ಪುದರ್ನ ಶಾಶ್ವತವಾದ ಉರುಪಿನ ಬೇಲೆಡೆ 5 ಜನ ಗಣ್ಯ ಸಾಧಕರಿಗೆ ಮಾನಾದಿಗೆದ ಬೇಲೆಯನ್ನು ಬಂತಂದು ಗಮದನಿ
ಕೀರ್ತಿಶೇಷ ಲೋಲಮ್ಮಕ್ಕ ಪನ್ನಗ ಎಂಕಲಿಗೆ ಭಾರಿ ಖುಷಿ. ಎಂಕುಲು ಎಲ್ಲಿರ್ದಿಂಚಿಲ್ಲ ಅರ್ನ ಯಾನು ತೂತಿನ ಸುರೂತ ಯಕ್ಷಗಾನ ಪಂಡ ಲೋಲಮಕ್ಕನ ಆಟ ಪಪ್ಪ ಇನಿ ಲೋಲಮಕ್ಕನ ಆಟ ಯಾನು ಪೋಡೆ ಬುರ್ಚಿಮೆ ಎಲ್ಲ ಪರೀಕ್ಷೆತ ಪೋಯರಬಲ್ಲಿ ಎಂಕು ಪೂರೆ ಅಮ್ಮಡಕಿ ಎಂದು ಪೆಟ್ಟು ತಿಂದು ಓಣಿದ ನಡುಟು ಬಲ್ತೊಂದು ಬತ್ತದ ರಾತ್ರಿ 10 ಗಂಟೆಗೆ ಮುಲ್ಪ ಎತ್ತದಿನಲ್ಲೊಂಡು ಒಂಜಿ ಕೈಟು ತೂಟೆ ಅವಾಗ ಬುಲ್ಪು ಬುರಜ್ಜಿ ಮೂಲೊಂಜಿ ಓಣಿತ್ತನು ತಿರ್ತಿರ್ದು ಆ ಓಣಿದಲ್ಪ ಬತ್ತದು ಪದಂಗಟ್ಟಿದ ಆಟ ಬಣ್ಣಗ ವಾ ಖುಷಿ ಶೇ ಮನದನ್ನು ಇಲ್ಲಡೆ ಪೋನಾಗ ಎಲ್ಲ ಪುಂಕೆದ ಪಪ್ಪನ ಬೊಕ್ಕ ಚಾ ಪೋಪ ನಮ್ಮ ಆಟೋಗು ಎಲ್ಲ ಪರೀಕ್ಷೆ ಪಂತಿನತೆ ಇಂಚ ಪೋಯ ಅಂತ ಎಂಕಲಿಗೆ ತೂಡೆ ಲೋಲಮಕ್ಕನ ಆಟ ಅಂಚ ಪುಂಕೆದ ಡರಡು ತೂದಲ ಬರ್ಪೇಡ್ಸಲಂಚನೆ ಬರ್ಪೇಡ್ಸ ಬೊಕ್ಕ ಬೊಕ್ಕ ಪಪ್ಪಗ ಹಾಕುನ ಬಚ್ಚಿನರೆಗೆ ಇಂಬೆ ಪೋಂದೆ ಕುಲ್ಲು ಜಿಂಬೆ ಆಟೋಗು ಪೋಪಿನೇನು ಅಂಚೆ ಇಂಗ್ಲು ಓಣಿದ ನಡುಟು ಬತ್ತದು ಮೂಲು ಪದಂಗಡಿದ ಆಟ ತೂ ಒಂದಿತ್ತಿನ ಎಲ್ಲಿರ ಯಾನು ಎಲ್ಲಿಯ ಬಾಲೆಪ್ಪನಗ ಸುರೂಟಿ ಯಾನು ತೂಯಿನಂಚಿತ್ತನ ಯಕ್ಷಗಾನ ಪಂಡ ಲೋಲಮಕ್ಕನ ಕಟೇಲ್ದ ದೇವಿ ಮಾತ್ಮೆ ಆಟ ಫಸ್ಟ್ ತೂಯಿನ ಅಣ್ಣ ಆ ಆಟ ತೂದು ಇನ್ನೊಂಜಿ ಯಾನೊಂಜಿ ಪಾಪದ ಕಲಾವಿದೆ ಅದು ಏರೆಗಾವು ಕಿರಿಕಿರಿ ಹಿಂದೆ ಆತೆ ದೇವರು ಕೊರ್ನೊಂಜಿ ಗಿಫ್ಟ್ ಜೋಗ್ಲೆ ಮತ್ತು ಗೊಬ್ಬನ ಎಲ್ಲ ಕಾತೆ ಕಾರ್ದ ಇಡೇಟು ಬತ್ತದ ಮಿತ್ತು ತೂದು ಓ ಏರೆಗಾವು ಕಿರಿಕಿರಿ ಆ ತೆಲ್ಪವನ ವಿಡಿಯೋ ಎತ್ತದಿತ್ತೇರು ಇಡೀ ನಮ್ಮ ಮುರಣಿ ಉಡುಪಿಗೂ ಇಡೀ ನಟ್ಟು ವೈರಲ್ ಆತನು ದೇಶ ವಿದೇಶಗೂ ವೈರಲ್ ಆತನು ಭಾರಿ ಖುಷಿ ಅಂಡಿ ಯಾನೊಂಜಿ ಆರು ತೆಲ್ತೀನಿ ಅಪ್ಪ ಗೌರಿ ಪತ್ತು ಬಂಡೇರು ಆರು ಈತು ತೆಲ್ತಿದ್ದೀನಿ ಪಣ್ಣಗ ಇರ್ನ ಏರೆಗಾವು ಕಿರಿಕಿರಿಟ್ಟು ಬಂಡೇರು ಇಂಕಲ ಭಾರಿ ಖುಷಿ ಅಂಡ್ ದಾದನ ದಾನ್ನ ದೇವರೊಂಜಿ ಶಕ್ತಿ ಕೊಡ್ತೇರು ಜನಕಲಿನ ತಿಳಿಪಾಯರೆ ಅಂಡ ಈ ಪದಂಗಡಿದ ಊರುಡು ದುಂಬು ಎಂಚ ಎತ್ತಂಡು ಇತ್ತೆ ಎಂಚಾಂಡು ನೆಕ್ ಮಾತ ನಮ್ಮ ದೈವ ದೇವೇರ್ನ ಅನುಗ್ರಹ ನಮ್ಮದ ಆಲಜ್ಜಿ ಮುರಣೆ ನಮ್ಮೊಂಜಿ ನಾಗಮಂಡಲ ಮಲ್ತ ನಮ್ಮದ ಆಲಜ್ಜಿ ಹಸಿರಿನ ಬಾರಿ ಮಲ್ಲೊಂಜಿ ಆಶೀರ್ವಾದ ಕಡೇ ಮುಟ್ಟಲ ಇತ್ತದು ದೇವೇರ್ನ ಪ್ರಸಾದದ ತೊಂದೆಂಕ್ಲೊಂಜಿ ಹಸಿರನೇರು ಪೋತೇರು ಭಾರಿ ವಿಜೃಂಭಣೆಡ ಆತಂಡು ಮುರಣಿ ಓಮಂಜುರುದ ತಿರುವಾಯಲ್ಡೆಂಕುಲು ಸಾಮುಗೇರು ಲೆತ್ತದು ಪನೊಂದುಲ್ಲೇರು ಒಂಜಿ ದಾಖಲದ ನಾಗಮಂಡಲ ಆತಿನಿ ಪನ್ನಗ ಕರ್ಫಿದ ನಡುಟ್ಟು ಈ ಬಂದಲದ ಗ್ರಾಮಡು 47,000 ಜನ ಕೂಡ್ದು ಒಂಜಿ ನಾಗಮಂಡಲ ಆತ ನಾವು ದಾಖಲೆ ಅಂದು ಪಂದು ವೈದ್ಯರ್ಲ ಮಾತ ಲೆತ್ತದಿ ನಡು ಬೇತದ ಬಟರ್ನಕ್ಕೆಲ್ಲ ಪೂರ ಪರಿಚಯ ಅಂತಂದುಗುಳ್ಳೇರು ಅಂಡ ಭಾರಿ ಎಂಕೊಂಜಿ ಸಂತೋಷ ಅಂಡ್ ಎಂಕಲ ಗ್ರಾಮದಕಲ್ನ ಕೈಟ್ ಊರದಕಲ್ನ ಕೈಟ್ ಈ ನಮ್ಮ ಗಣೇಶ್ ಬಂಗೇರನ ಅಧ್ಯಕ್ಷ ಸ್ಥಾನಡು ನಮ್ಮ ಮಧುವಣ್ಣನ ಅಂಚನೆ ಮಸ್ತ್ ಜನತ ಅಣ್ಣನಕಲ್ನ ಮಾತ ಸಹಾಯಡು ಭಾರಿ ಪೊರ್ಲುಡು ಆತಂಡು ನಡಲ ಮಸ್ತ್ ಕೆಲಸ ಇರಂಡು ಪದಂಗಡಿಡು ದುಂಬು ಶನಿವಾರ ಜಾತ್ರೆ ಇಜ್ಜಂದಿನ ಪುರ್ತೆ ಇಜ್ಜಿ ಶನಿವಾರ ಬೋಂದೇರಿಡ್ಲ ಪದಂಗಡಿಡ್ಲ ಜಾತ್ರೆದ ಲೆಕ್ಕನೆ ಆಟ ಉಂಡೆ ಇಂಗುಲು ಆಟೋಗು ತಪ್ಪವನೇ ಯಕ್ಷಗಾನಡು ಪೂರ ತೂಂದಿತ್ತ ಆಂಡ ಲೋಲಮಕ್ಕ ಎಂಕಲ್ನಿಲ್ಲಡೆ ಪ್ರತಿ ಒಂಜಿ ಆಟ ಅನಗಲ ಅರ್ನೊಂಜಿ ಮಲ್ಲ ಚೀರವ್ ಆ ಚೀರವಡು ಒಂಜಿ ಈತು ಮಲ್ಲ ಒಂಜಿ ಪ್ರಸಾದದ ಡಬ್ಬೆ ಅಪಗ ಎಂಕುಲು ತಾರಾಯಿ ಕೊರ್ಪುನೆ ಎಂಕಲ ಮುಡ ಇಲ್ಲಾಡು ತಾರಾಯಿ ಕೊರ್ಪುನೆ ಅರೆಗೆ ಅಪಗ ಅಮ್ಮ ಕಾಸು ಕೊರ್ನಾಗ ಎಂಕಲ ಜೋಕಲಿಗೆ ಮಾತ ಪ್ರಸಾದ ತೊಂದು ಆರೇ ಪಾಡ್ನು ಪೂರೇ ರೆಗ್ಲ ಆಟ ಅದು ಒಂಜು ವಾರ ಆಡನಾಗ ಪ್ರತಿ ಒಂಜಿ ಇಲ್ಲರೆಗ್ಲ ಪೋದು ಅವು ಮಾತ ಅಕುಲು ಕೊರ್ನಂಚಿತ್ತನ ಪನವುಡು ಅಪಗ ಬಾರಿ ಬಂಗ ಆ ಆಟುಡು ಆ ಪೊರ್ತುಡು ಆರು ಯಕ್ಷಗಾನ ಮಲ್ತೊಂದಿತ್ತೇರು ಆ ಪೊರ್ತುಡು ಆರು ಯಕ್ಷಗಾನ ಮಲ್ಪುನ ಅಂಚಿತ್ತನ ಕಾರ್ಯಕ್ರಮಗು ನಮ್ಮ ಇತ್ತೆ ಕಾರ್ಯಕ್ರಮ ಮಲ್ಪುನ ಲೆಕ್ಕೋಗೆ ಹೆಜ್ಜೇರಿ ನಂಗೆ ಮಸ್ತ್ ಜನ ಅಪಗೆ ಎರಡೆಲ್ಲ ಪನವು ಕೊಡ್ದಿತ್ತಾರೆ ಆರು ಆತು ಬಂಗ ಪ್ರತಿ ಒಂಜಿ ಅಪಗದ ಇತ್ತೆ ಮಾತ ರಸ್ತೆ ಪೂರ ಉಂಡು ಅಪಗ ದುಂಬು ಮಾತ ಓಣಿ ಒರುಂಕುಡು ಅರ್ನ ಕೈಟ್ ಒಂಜಿ ಇಲ್ಲೇ ಬೆತ್ತ ನಾಯಿಗಿಡ ಪೆರೆ ಅಕುಲು ಮಾತ ಕೋಡಿಗಳು ಇಡೇಟ್ ಪೋದು ಪೂರ ಕಡೇ ಕಾನಾಗ ಅವೇ ಒಂಜಿ ಯಕ್ಷಗಾನ ಅಂದು ಮಲ್ತೊಂದಿತ್ತಿನ ಬಣ್ಣಗ ಒಂಜಿ ಲೋಲಮಕ್ಕ ಅರ್ನ ಜೋಕುಲು ಇನಿ ಆಂಡ ಆ ಯಕ್ಷಗಾನನು ಉಂತಾಯರ ಬಲ್ಲಿ ಅಕುಲು ಮಾತ ಸೇರ್ದು ಆರು ದೈವಾದಿನಾದು ಪೋತುಂಡಲ ಆರು ಅಮ್ಮ ಮಲ್ತಿನ ಅಂಚಿತ್ತನ ಆ ದೇವೇರ್ನ ಆ ಅಪ್ಪನ ಆ ಉಲ್ಲಾಲ್ದಿನ ಸೇವೆನು ಉಂತಾಯರ ಬಲ್ಲಿ ಬಂದು ಲೋಲಮಕ್ಕನ ಜೋಕುಲು ಪುಲ್ಯಲ್ಲು ಮರ್ಮಲಲ್ಲು ಮಾತ ಸೇರ್ದು ಐಟು ನಮ್ಮ ರಾಮಣ್ಣಿ ಅವೇನು ಹಠ ಪತ್ತದು ಛಲ ಪತ್ತದು ಇಂಚಿನ ಮಾತ ಕಾರ್ಯಕ್ರಮ ಮಲ್ತದು ಆ ಲೋಲಮಕ್ಕ
ಅವಳು ದೈವಾದಿನಾದು ಪೋಂಡಲ ಇತ್ತ ತೂವೊಂದುಲ್ಲೇರು ಎನ್ನ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಬನ್ನದು ಎನ್ನ ಜೋಕುಲು ಮಸ್ತ್ ಜನನು ಕೂಡ ಅದೇರು ಇನ್ನು ಹಸಿರನ್ನೆರಲ ಬೈದೇರು ಮಾತೆರ್ಲ ಬೈದೇರೆಂದು ತೂವೊಂದುಲ್ಲೇರು ಅಂಚಿನ ಉಲ್ಲಾಲ್ದಿನ ಮಲ್ಲ ಭಕ್ತೆ ಅಂಡ ಅರ್ನ ಊರುಡು ಅರ್ನ ನೆಟ್ಟು ಲೋಲಮಕ್ಕನ ಈ ಶತಮಾನುಡು ಇಂಗೊಂಜಿ ಪಾಪದ ಕಲಾವಿದಾಗ ಲೆತ್ತದು ವೇದಿಕೆಯ ಸನ್ಮಾನ ಮಲ್ತಿನ ಎನ್ನೊಂಜಿ ಪುಣ್ಯದ ಫಲಾಪನೋಡು ಭಾರಿ ಸಂತೋಷ. ಆದರೆ 7 ದಶಕಗಳ ಹಿಂದೆ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಿರುವಂತಹ ಒಂದು ಗೇರು ಬೀಜ ಫ್ಯಾಕ್ಟರಿಯಲ್ಲಿ ಉದ್ಯೋಗ ಮಾಡ್ತಿರುವಂತಹ ಲೋಲಮ್ಮ ಗೃಹಿಣಿಯಾಗಿ ತನ್ನ ಮಕ್ಕಳನ್ನು ಪೋಷಣೆ ಮಾಡಬೇಕಾಗಿತ್ತು. ಆದರೆ ಆ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಸಮಸ್ಯೆ ಆದಾಗ ಆ ಕಾರ್ಮಿಕರ ಪರವಾಗಿ ನಿಂತು ಆ ಕಾಲಘಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ದಿದ್ರೆ ಬಹುಶಃ ಲೋಲಮ್ಮ ವ್ಯಕ್ತಿಯಲ್ಲ, ಆ ಒಂದು ವ್ಯಕ್ತಿಯಲ್ಲಿ ಏನೋ ಒಂದು ಶಕ್ತಿ ಅಂತರ್ಗತವಾಗಿತ್ತು. ಅದರ ಪರಿಣಾಮದಿಂದ ಲೋಲಮ್ಮ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಯಿತು. ವಿಶ್ವನಾಥ್ ಶೆಟ್ಟಿ ಈ ಭಾಗದಲ್ಲಿ BMS ಸಂಘಟನೆ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಅನೇಕ ಹೋರಾಟವನ್ನು ಮಾಡಿದರು. ಒಂದು 5 ಜನರನ್ನ ಮೆಂಬರ್ಶಿಪ್ ಮಾಡಬೇಕಾದ್ರೆ ಬಹಳ ಕಷ್ಟ ಇತ್ತು. ಅದರ ನಂತರ BJP ಸ್ಥಾಪನೆ ಆದ ನಂತರ ಕೂಡ BJPಗೆ ಕಾರ್ಯಕರ್ತರನ್ನ ಸೇರಿಸಬೇಕಾದ್ರೆ ಬಹಳ ಕಷ್ಟ ಇತ್ತು. ಅಷ್ಟು ದೊಡ್ಡ ದಬ್ಬಾಳಿಕೆ, ಗುಂಡಾಗಿರಿ, ರಾಜಕೀಯ ಇಷ್ಟೆಲ್ಲ ಇದ್ದಾಗ ಒಬ್ಬ ಮಹಿಳೆ ಸಮಾಜದ ಪರವಾಗಿ ನಿಲ್ತಾರೆ. ಒಬ್ಬ ಮಹಿಳೆ ಈ ಸಂಘಟನೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಈ ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಸಮಾಜವನ್ನ ಸಂಘಟನೆ ಮಾಡ್ತಾರಂತಾದ್ರೆ ಆ ಒಂದು ಮಹಿಳೆಯಲ್ಲಿ ಏನೋ ಒಂದು ಶಕ್ತಿ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರು ಕೆಲವು ಸಲ ಹೇಳಿಕೊಂಡವರು, ಅನಂತಕುಮಾರ್ ಬಂದಾಗ ಅನಂತಕುಮಾರ್ ಮಂಗಳೂರಿಗೆ ಬಂದಾಗ ನನ್ನ ಕಿವಿಯಲ್ಲಿ ಹೇಳಿದರು, ಇವತ್ತು ಅನಂತಕುಮಾರ್ ಭಾರಿ ದೊಡ್ಡ ಜನ ಆಗಿರ್ಬೋದು, ನನ್ನ ಸ್ಕೂಟರ್ನಲ್ಲಿ ಪದವಿನ ಅಂಗಡಿಯಲ್ಲಿ ಬಂದು ಭಾಷಣಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದದ್ದು ಅಂತ. ಈ ರೀತಿ ರಾಜ್ಯದ ರಾಷ್ಟ್ರೀಯ ನಾಯಕರ ಜೊತೆ ಒಡನಾಡಾಗಿದ್ದಂತಹ ರಾಮ ಅಮೀನ್ರವರು ನನಗೂ ಕೂಡ ಆತ್ಮೀಯರು. ಅನೇಕ ಯುವಕರಿಗೆ ಇವತ್ತು ಪ್ರೋತ್ಸಾಹವನ್ನು ನೀಡುತ್ತಾ, ಪ್ರೇರಣೆಯನ್ನು ನೀಡುತ್ತಾ ನಮಗೆಲ್ಲ ಒಂದು ಮಾದರಿಯಾದಂಥ ಒಬ್ಬ ರಾಜಕಾರಣಿ. ಅಷ್ಟೇ ಮುಗ್ಧ ಮನಸ್ಸು, ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಖಂಡಿತವಾಗಿ ಕೂಡ ಕಲ್ಮಶ ಇಲ್ಲ. ಅವರ ಮುಖಭಾವನೆಯಲ್ಲೇ ಗೊತ್ತಾಗ್ತದೆ. ಅವರ ಪ್ರೀತಿಗೆ ನಾವು ಕರೆಗೆ ಹೋಗೊಟ್ಟು ಇವತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಶಾಸಕರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ಕಾರದ ಕೆಲವು ನಿರ್ಬಂಧನೆ ಇದೆ, ಆದರೆ ಇದು ಸರ್ಕಾರ ಕಾರ್ಯಕ್ರಮ ಅಲ್ಲ. ಏನಾಗಲಿ, ಆ ಕಾಲಘಟ್ಟದಲ್ಲಿ ಮಹಿಳೆ ಸಬಲೀಕರಣ ಅನ್ನುವಂಥ ಶಬ್ದವೇ ಯಾರಿಗೂ ಯೋಚನೆಯಲ್ಲಿ ಇಲ್ಲದಂಥ ಒಂದು ಸಮಯದಲ್ಲಿ ಕಾರ್ಮಿಕರ ಪರವಾಗಿ ನಿಂತಂಥ ಮಹಿಳೆ. ಈಗ ನಾವು ಅವರನ್ನು ನೆನೆಸುವಂಥ ಸಂದರ್ಭದಲ್ಲಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಯಕ್ಷಗಾನವನ್ನು ಆಡಿಸಿ ಒಂದು ರೀತಿಯಿಂದ ಜನಸಂಘಟನೆ ಮಾಡುವಂಥ ಧಾರ್ಮಿಕವಾಗಿ ಒಂದು ಪ್ರಯತ್ನವನ್ನು ಲೋಲಮ್ಮನವರು ಆಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರ ವಿಷಯದಲ್ಲಿ ಎಲ್ಲರೂ ಸಹ ಹೇಳಿದ್ದಾರೆ. ಆದರೆ ಆ ಕಾಲಘಟ್ಟದಲ್ಲಿ ಆಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ, ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಹ ಯಾವ ರೀತಿ ಒಂದು ನೋಟವನ್ನು, ನನ್ನ ಕಷ್ಟ ಇದ್ರೂ ಸಹ ಸಮಾಜಕ್ಕಾಗಿ ನಾವು ಯಾವ ರೀತಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿತ್ವವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ನಂಬಿಕೆ. ಅದೇ ರೀತಿಯಲ್ಲಿ ಅವರ ಮಗನಾದ ಶ್ರೀರಾಮಮ್ಮನವರು ಮುಗ್ಧತೆ, ಮುಖ ನೋಡಿದರೆ ಗೊತ್ತಾಗ್ತದೆ. ನಮ್ಮ ಅಧ್ಯಕ್ಷರು ಹೇಳೋದು ಒಂದು ರೀತಿಯಿಂದ ಮುಗಿದ್ರೆ ಯಾವಾಗ ಸಹ ಅವರು ಇವ್ರ ಬಗ್ಗೆ ಹೇಳಿದರು, ಅನಂತಕುಮಾರ್ ಅವ್ರ ಬಗ್ಗೆ ಹೇಳಿದರು. ಹಾಗೆ ನಮ್ಮ ಕೆಲವು 2-3 MP ಸಹ ಅವರು ಬಹುಶಃ BJPಗೆ ಆಗ ಅವರ ವ್ಯಾನ್ ಮಾತ್ರ ಇತ್ತು, ಒಂದು ಮಾರುತಿ ವ್ಯಾನಲ್ಲಿ ಎಲ್ಲ ಅಲ್ಲ, ಮಾರುತಿ ವ್ಯಾನ್ ಮಾತ್ರ ಇತ್ತು. ಅದರಲ್ಲಿ ಪ್ರಚಾರ ಮಾಡಿಕೊಂಡು ಪಕ್ಷದ ಬಗ್ಗೆ ಕೆಲಸ ಮಾಡಿದಂಥ ದೊಡ್ಡ ವ್ಯಕ್ತಿತ್ವ. ನನ್ನ ಆಪ್ತರು ಸಹ, ನಾನು ತಮಾಷೆಯಾಗಿ ಹಿರಿಯಲಾದರೂ ಸಹ ಅವರಿಗೆ ಸ್ವಲ್ಪ ಚುಡಾಯಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೇನೆ. ಯಾಕಂದರೆ ಪ್ರೀತಿಯಿಂದ ರಾಮನವರ ಬಗ್ಗೆ ನಮಗೆ ಬಹಳವಾದ, ಪಕ್ಷದ ಎಲ್ಲರಿಗೂ ಸಹ ಅವ್ರ ಮೇಲೆ ಅತೀವಾದ ಒಂದು ಪ್ರೀತಿ ಇರುವಂಥ ವ್ಯಕ್ತಿತ್ವ. ಒಂದು ಪ್ರಯತ್ನದಿಂದ ಅವ್ರ ತಾಯಿ ಏನೆಲ್ಲ ಕೆಲಸ ಮಾಡಿದರೆ ಅದನ್ನು ನೆನಪಿಸಿಕೊಳ್ಳುವಂಥ ಮಕ್ಕಳು ಇದ್ದಾರೆ ಇನ್ನೂ ಸಹ ಸಮಾಜದಲ್ಲಿ ಅನ್ನೋಂಥ ಒಂದು ದೊಡ್ಡ ವಿಷಯ. ಅದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅನಾಥಾಶ್ರಮ ಸಹ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ತಮ್ಮ ತಂದೆ ತಾಯಿಯರನ್ನು ಎಲ್ಲೋ ಒಂದು ಹೋಗಿ ಆಶ್ರಮದಲ್ಲಿ ಬಿಡುವಂಥ ಪರಿಸ್ಥಿತಿ ಈಗ ಕಾಲಘಟ್ಟದಲ್ಲಿ ನೋಡ್ತಿರುವಾಗ ತಂದೆ ತಾಯಿ ಮಾಡಿದಂಥ ಕೆಲಸವನ್ನು ಸಮಾಜಕ್ಕೆ ತಿಳಿಸುವಂಥ, ಅವರ ವ್ಯಕ್ತಿತ್ವವನ್ನು ತಿಳಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಶಿರವಾಗಿ ವಂದಿಸ್ತಾ ಇದ್ದೇನೆ. ಯೋಧರು
ನಮ್ಮ ಕಲಾವಿದರು, ಸಮಾಜ ಸೇವಕರು, ಸಮಾಜ ಸುಧಾರಕರು ಇವರೆಲ್ಲರನ್ನು ಸಹ ಈ ಕಾರ್ಯಕ್ರಮದ ಮೂಲಕ ಸನ್ಮಾನ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದಾರೆ. ಅದಕ್ಕೂ ಸಹ ನಿಮಗೆ ಆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಿಮ್ಮಿಂದ ನಿಮ್ಮ ತಾಯಿಯ ಹೆಸರಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಸೋ ಶಕ್ತಿಯನ್ನು ಕೊಡಲಿ ಅಂತ ಹೇಳ. ಅವಳು ಲೋಲಮ್ಮಕ್ಕ ಕೆಲಸ ಮಾಡ್ತು ಅಂತೇಳಿ ಅವಳು ನಮ್ಮ ಯೂನಿಯನ್ ಪ್ರಾರಂಭ ಮಲ್ಲಿಪರೆಗೋಸ್ಕರ ಅಪಗದ ಸ್ವರ್ಗೀಯ ಎಂಗಳ ಗುರುಕುಲಾಯನ ಪ್ರಭಾಕರ್ ಘಾಟರು ಬೊಕ್ಕ ಕೊರಗಪ್ಪ ಸೋಣೇರು ಅರ್ನೊಟ್ಟಿಗೆ ಸಮಾಲೋಚನೆ ಮಾಡ್ತದ್ದು ಈ ಮೂಲು ಒಂಜಿ ನಮ್ಮ ಯೂನಿಯನ್ ಪ್ರಾರಂಭ ಮಾಡ್ಕೊಡೋದು ಬರ್ತದ್ದು ಉಪ್ಪುನಗ ಮೂಲು ಅರಾಷ್ಟ್ರೀಯ ಶಕ್ತಿ ಆಯ್ನ ಕಮ್ಯುನಿಸ್ಟ್ ಹಕ್ಕಲು ಭದ್ರ ಬುನಾದಿ ಹಕ್ಕಲ್ನ ಇತ್ತಂಡು ಇತ್ತೆ ನಿಕ್ಲು ತುಂಡಲ ದುರ್ಬಿನ್ ತುಂಡಲ ಕಮ್ಯುನಿಸ್ಟ್ ಹಕ್ಕಲು ಓಲ್ಯರಿಗೆ ಎಂಡ ನಾಡೋಡ ಹಾಕೊಂಡು ಅಂಚಿನ ಕಾಲ ಇನಿ ಉಂಡು. ದಾಯಬಂಡ ಅನೇಕ ಜನಕ್ಕೆ ಭಾರತೀಯ ಮಜ್ದೂರ್ ಸಂಘ ಬಂಡೆಂಜಿನ ಗೊತ್ತುಜಿ ಇತ್ತೆ ನಮ್ಮ ಮುರ ಮುಟ್ಟ ದೇಶದ ನಂಬರ್ 1 ಜಿ ಆದಿತ್ಯ ಇತ್ತೆ ಜಗತ್ತಿನ ನಂಬರ್ 1 ಜಿನೇ ಭಾರತೀಯ ಮಜ್ದೂರ್ ಸಂಘ. 1 ಕೋಟಿ ಚಿಲ್ಲರೆ ಐಡ್ಲ ಜಾಸ್ತಿ ಜನ ಸದಸ್ಯರಾದಿಲ್ಲರು ಆಯ್ತ ಒಂಜಿ ರಾಜ್ಯಾಧ್ಯಕ್ಷರ ನೆಲೆಟ್ ಯಾನು ಒಂಜಿ 2 ಪಾತ್ರ ಮಾತ್ರ ಪಾತ್ರ ವೆಚ್ಚ ಪಾತ್ರ ರುಜಿ ಬಂದ್ರೆ ಲೋಲಮಕ್ಕ ಮೂಲು ಆ ರಾಷ್ಟ್ರೀಯ ಶಕ್ತಿಗಳ ವಿರುದ್ಧ ಲಕದುಂತದು ಎಂಚ ಪೋರ್ಚುಗೀಸರ್ನ ವಿರುದ್ಧ ಅಬ್ಬಕ್ಕ ರಾಣಿ ಲಡೆ ಮಂತರ ಅವೇ ನೆಲೆಟ್ ಅವೇ ಒಂಜಿ ಸಮಾನ ಬನ್ನೋಡಿ ಯಾಬಂಡ ದೇಶದ್ರೋಹಿ ಕಮ್ಯುನಿಸ್ಟರ್ನ ವಿರುದ್ಧ ಲಕದುಂತ ಲಡೆ ಮಂತಿನಾರು ಆರು ಅರೆಗೆ ಪೂರ್ಣ ಸಹಕಾರ ಕೊರನ ಈ ಪೇಂಟದ GSP ಬಂದು ನಕಲು ಅವೇ ನಾನು ಏಪಲ ಮರಪೇರ ಸಾಧ್ಯ ಜಿ ಇದೇನು ಪಂತೆ ದಯಮಂಡ ಈ ಮಾರ್ಗೋಡು ಅಪ್ಪ ಈ ಸ್ಥಿತಿ ಇತ್ತಜಿ ಮಾರ್ಗೋಡು ಸೋಡದ ಬಾಟ್ಲಿದ ಕಾಳಗಾತ್ರ ಮಂದು ಯಾನು ಮಾನ್ಯ ರತ್ನಾಕರ್ ಕಾಮತ್ರಿ ಎರಡ ಪಂತಿ ನಾನು ಕೇಂದೆ ಆತನು ಅವಳ ಅಕ್ಕಲ ವಿರುದ್ಧನೇ ಆ ಕಮ್ಯುನಿಸ್ಟ್ ಅಕ್ಕಲ ವಿರುದ್ಧನೇ ಇದು ಓಲ್ಡ್ ನಾಡ್ಲೆ ಇನಿ ಈ ಮಾಧ್ಯಮಗಳು ಇತ್ತಿನಿಡ್ದವರ ದೃಶ್ಯ ಮಾಧ್ಯಮಗಳು ಇತ್ತಿನಿಡ್ದವರ DC ಆಫೀಸ್ ಎದುರುಡು ಬೇತೆ ಪುದರಡು ಕಮ್ಯುನಿಸ್ಟ್ ಅಕ್ಕಲನ ಕಾರ್ಯಕ್ರಮಗಳು ಆ ಒಂದು ಉಂಡು ಆವತ್ತು ಮಾತ್ರ ಅತ್ತಂದೆ ಅಕ್ಕಲು ಓಲ್ಲ ಇಜ್ಜೇರಿ ಭಾರತೀಯ ಮಜ್ದೂರ್ ಸಂಘದ ಮೂಲ ನಮ್ಮ ಅನೇಕ ಜನ ಗೊತ್ತು 25 ಬೇತೆ ಕೈಗಾರಿಕೆ ಸಂಬಂಧಪಟ್ಟ ಇವನ್ನೆಲ್ಲ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಮೂಲೆ ಉಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಮಂಗಳೂರೇ ಉಂಡು. ಯಾನ ಹೆಚ್ಚ ಪಾತ್ರ ಲೋಲಮಕ್ಕನ ಆ ಸೇವೆಯನ್ನು ಗುರುತಿಸಿದು ಭಾರತೀಯ ಮಜ್ದೂರ್ ಸಂಘದ ಸ್ವರ್ಣ ಜಯಂತಿ ಆನಾಗ ಅರೆ ಲೆತ್ತದ ಸಂಘನಿಗೆ ನೋಡು ಎಂಗ್ಲರನ್ನ ಅರ್ನ ಸೇವೆಯನ್ನು ಗುರುತಿಸಿದ ಸನ್ಮಾನ ಮಂತದ ಅಂಚಿನ ಪುಣ್ಯಾತ್ಮೇದಿ ಇತ್ತೆ ಆರು ಸತೀಶ್ ಬಂದಲ ಪಣ್ಣಂಚನೆ ಮೂಲಾರ್ನ ಆತ್ಮ ತಿಗೊಂದು ಪೆರೆಯಾವು ತೂಂದು ಪೆರೆಯಾವು ಅಂಚಿನ ಒಂಜಿ ಮಾನ್ ಒಂಜಿ ಅಪ್ಪೆ ಹೆಂಚ ಒಂಜಿ ರೀತಿಯ ಕೆಲಸ ಮಾಡಿದರು ದೇವಿನ ಸೇವೆಗೆ ಆರು ಹೆಂಚ ಟೊಂಕ ಕಡದು ಇಡೀ ಊರು ಪೋಂತೇರು ಭಾರತೀಯ ಮಜ್ದೂರ್ ಸಂಘದ ಫಿಲಿಕ್ಸ್ ಭಾಯ್ ಬಜಾರ್ ಪುನಃ ಆ ಒಂಜಿ ಆಫೀಸ್ಗಳ ಆರು ಅನೇಕ ಸತ್ಯ ಬತ್ತದು ದಾಲ ಕಾಣಿಕೆಯನ್ನು ಕೇಳಂತೇರು ಮುಂದೆ ಹೆಂಗೆ ಸರಿ ನೆನ್ಕೊಂಡು ಎನ್ನ ಭಾರತೀಯ ಮಜ್ದೂರ್ ಸಂಘದ ಸರ್ವಿಸ್ ಸಾರತರ್ಮ ಅಜ್ಬತ್ತಾಯಿ ನಡೆದ ಬೊಕ್ಕನೆ ಸುರಾಯಿನಿ ಐದು ಬೊಕ್ಕ ಇತ್ತೆ ಮುಟ್ಟಲ್ಲ ಭಾರತೀಯ ಮಜ್ದೂರ್ ಸಂಘದ ಜೊತೆಗೆ ಎನ್ನ ಸೇವೆ ದಾಲಾಂಡ ಉಂಡು ಆತೆ ಬಂದಲ ಈ ಒಂಜಿ ಪುಣ್ಯಾತ್ಮೆ ದಿನ ನಮ್ಮ ಮರೆಪೆರಿನ ನಮ್ಮ ಸಾಧ್ಯಜ್ಜಿ ಅಂಚಿನ ಸೇವೆ ಮಂತಿನ ಧಾರ್ಮಿಕ ಮತ್ತು ಸಾಮಾಜಿಕ ಬೊಕ್ಕ ಕಾರ್ಮಿಕ ಕ್ಷೇತ್ರದ ಮಂತಿನ ಸೇವೆನ ಈ ಒಂಜಿ ಅರ್ನ ಜೋಕಲು ಬೊಕ್ಕ ಬಾಕಿದ ಗಣ್ಯರು ಸೇರಿದು ಅರ್ನ 100ನೇ ವರ್ಷದ ಈ ಒಂಜಿ ವರ್ಷ ಆಚರಣೆ ಮಾಡಿದರೆ ಅದೇ ಪ್ರಕಾರ ಅರ್ನ ಪ್ರತಿಷ್ಠಾನದ 10ನೇ ವರ್ಷದ ಒಂದು ಸಂಭ್ರಮಲ್ಲ ಈ ಸಂದರ್ಭಡು ಆಚರಣೆ ಮಾಡಿದರೆ ದೇವಿ ನಗರಡು ದುರ್ಗಾ ಗಟ್ಟೆಡೆ ದುರ್ಗೆನೆ ಕುಲ್ನಾದೆ ಇಡೀ ಈ ಪ್ರದೇಶಡು ಆ ದೇವಿನ ಮಹಾತ್ಮೆನೆ ತೆರಿಪಂಚಿತ್ತಿನ ಈ ಕಾಲಡು ಬಹುಶಃ 1972 ಇಸೋಡಿ ಕರ್ನಾಟಕ ಪಾಲಿಟೆಕ್ನಿಕ್ ಕಲ್ತದು ಈ ಪ್ರದೇಶಡು ಯಾನು ಪೂನ್ ಬರೋದಿತ್ತೇನೆ ಅಪ್ಪದ ಪರಿಸ್ಥಿತಿಯಿಂದ ಅರ್ಥ ಮಾಡ್ತೇನೆ. ಈ ಲೋಲಮಕ್ಕನ ಚೀರವಲ ಕೊಡೆಲ ಇತ್ತೆಲ್ಲ ನೆನಪಾಪುಡು ಆರು ನಡತೊಂದಿತ್ತನ ಅರೆಗೆ ಕೊಡೆನೇ ಕೋಲು ಆಧಾರ ಅಂಚಿನ ಪುಣ್ಯಾತ್ಮ ಜನ ಈ ಪುಡ್ತಾರೆ ನೆನೆತೊಂದು ಈ ಸಭಾ ಕಾರ್ಯಕ್ರಮಡು ದೀಪ ಪ್ರಜ್ವಲನೆ ಮಾಡ್ತದೆ. ನನಗೆ ಆಶೀರ್ವಾದ ಚಿತ್ತಿನ ಪರಮ ಪೂಜ್ಯ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರ್ಲ ಮುತ್ತೈಸರ್ಲ ಚಿತ್ತಿನ ಶ್ರೀಯುತ ಶ್ರೀ ಅಸಂದರ್ನ ಪಾದ ಕಮಲಗಳು ನಮ್ಮನ್ನು ಸಲ್ಲಿಸಾದೆ ಈ ಸಭೆಟ್ಟು ವೇದಿಕೆಯ ಮಿತ್ತಿಚ್ಚಿಂದ್ರ ಮಾತ ಪುಣ್ಯಾತ್ಮರೇ ಸಭಾಂಗನೋಡ ಆಸೀನರ ಚಿತ್ತಿನ ಮಾತ ಲೋಲಮಕ್ಕನ ಅದು ವಿಶೇಷವಾದ ಅರ್ಣವಿತ್ತು ಪ್ರೀತಿ ಬೈದಿನ ಸದ್ಭಕ್ತ ಬಾಂಧವರೇ ಈ ಪ್ರದೇಶೋಡು ಒಂಚಿನ ಕಾರ್ಯಕ್ರಮ ಆಮೇಲೆ ನಿರಂತರವಾದ ನಡಿಗಲ ಬೆಂಬಲ ಸಹಕಾರ ಮತ್ತು ಕೊರದು ಈ ಶ್ರೀ ಕೀರ್ತಿಶೇಷ ಲೋಲಮ್ಮ ಪಂಚನಾಡಿಪ ಸೇವಾ ಪ್ರತಿಷ್ಠಾನದ ಮೂಲಕ ಇನ್ನು ಆಪಿಂಚಿತ್ತಿನ ಈ ಶತಮಾನ ಸಂಭ್ರಮದ ಸಮಾರಂಭಂದು ಈ ವೇದಿಕೆಡೆ ಅನೇಕ ಮಾತ ವಿಚಾರಗಳು ಪಂಡಿರಿ ಪರಮ ಪೂಜ್ಯ ಅಸ್ರಂದಿರ ಮಾತ
ಒಂಜಿ ಸಾನ್ನಿಧ್ಯೋಡು ಅತನ ಒಂಜಿ ಮನುಷ್ಯ ಒಂಜಿ ಪುಟ್ಟಿ ಬೊಕ್ಕ ಈ ಭಕ್ತಿ ದೇವರ ಎಂಚೆ ಒಲಿವೇರು ಬಂಡ ನಿಸ್ವಾರ್ಥ ನಿಷ್ಕಲ್ಮಶ ಹೃದಯ ನಿರ್ಮಲವಾಯಿನ ಮನಸ್ಸಿತ್ತಿನ ಅಕ್ಲಿಗೆ ದೇವರ ಎಂಚ ಒಲಿವೇರು ಆ ಅಕ್ಲು ಮಲ್ತಿನ ಕೆಲಸ ಎಂಚ ಅವು ಪೊರ್ಲು 10 ಜನ ಬೆಚ್ಚುಲೆಕ್ಕ ಎಂಚ ಆಪುಡು ಬಂತು ಮತ್ತು ಆ ತಿಳಿಯೊಂದ ಇತ್ತೆ ಕಾರ್ಯಕ್ರಮ ನನ್ನ ಯಕ್ಷಗಾನದ ಇತ್ತಿನದಾದ್ರ ದಯಮಲ್ತಿಯಾನ ಹೆಚ್ಚೆ ಪಾತಿರುಜಿ ವಿಶೇಷ ಹೆಂಚಿನ ಪನ್ನಗ ಈ ಲೋಲಮಕ್ಕನ ಜೋಕುಲು ಅರ್ನ ಕುಟುಂಬಸ್ಥೇರಿ ಅವನು ವಾರೀತಿ ನಡಪವನ್ನು ಬರ್ತೇರಿಂದ ಈ ಶತಮಾನ ಸಂಭ್ರಮ ಪಂಡ ಸಾಧಾರಣ 1 ವರ್ಷ ನಿಶ್ಚಿತ ರಾಮಣ್ಣೇರಿ ಬಾಕಿ ಮಾತಾಕಲ್ನ ಪರಿವಾರ ದಿನಕರಿ ಸ್ಪಿಚ್ಚನಾಡಿ ಅಕ್ಲ ಮಾತ ತೊಲೆ ಒಂಜಿ ಬಾಲೆ ಒಂಜಿ ಸಂಸಾರಡು ಅಕಲ್ನ ಕುಟುಂಬ ಎಂಚ ಮಿತ್ತು ಬರೋದೊಂದು ಏಳಿಗೆದ ಸಾಧ್ಯರುಂಡ ಅಕಲು ಆ ರೀತಿ ನಡತದೊಂದು ಮುಖ್ಯ ಒಂಜಿ ಆರ್ಥಿಕವಾದ ಪರಿಸ್ಥಿತಿ ಎಂಚೇತಂತೆ ಲೋಲಮಕ್ಕ ಒಂಜಿ ಕಾರ್ಖಾನಡೆ ಆರು ಕೊರಂಟದ ಕಾರ್ಖಾನಡೆ ಬೇಲೆ ಮಲ್ತಿನಾರು ಅಪಘಾತ ಸಂದರ್ಭ ಎಂಚೆತ್ತರು ಐದು ಬೊಕ್ಕ ಆ ಒಂಜಿ ಸಂಸಾರ ಆ ರೀತಿ ನಡತಂಬರ್ತದೆ ದಿನಕರ ಸ್ಪೆಚ್ಚನಾಡಿ ವಿಶೇಷವಾದ ಡಾಕ್ಟರೇಟ್ ಪದವಿನ ಪರಂಚಿತ್ತನ ಒಂಜಿ 6 ವಿಶ್ವವಿದ್ಯಾನಿಲಯಲ್ಲ ಮತ್ತು 8 ಪುದರ್ ಬೈದಿನಾರು ಅಪಗ ಅಕ್ಲ ಸಂಸಾರ ಬಗ್ಗೆ ಬೇತೆ ಮಾತು ಯಾಕೆ ಲೆಕ್ಚರ್ ಅದು ಒಂಜಿ ಗುರುಸ್ಥಾನಡು ಮಾತ್ರ ಉಳ್ಳೇದಗಳು ಆಯ್ತಾ ಇನ್ನಿದ ಆ ಮಹಿಳಾ ಯಕ್ಷಗಾನಡು ತಾಳ ಮಧ್ಯಲಡಿ ಏನ ಪಾತ್ರ ಅಭಿನಯ ಮಾತಾಕಲ ಪಾತ್ರನ ವಾಕ್ ಚಾತುರ್ಯ ಮಾತು ಬರಡುಂದ ಅಂಡ ಆ ಸರಸ್ವತಿ ಒಲಿದು ಬರಡುಂದ ಅಂಡ ಮಾತೇನೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಅಪ್ಪೆ ಆ ರೀತಿಯ ಮತ್ತು ನಮ್ಮನೆ ಆ ಪಾತೆರನ್ನು ಮತ್ತು ಕೊರ್ಪೇರಿ ಆ ಪಾತೆರ ಬರಡುಂದ ಅಂಡ ನಮ್ಮ ಸಾಧನ ಶಕ್ತಿದ ಒಟ್ಟಿಗೆ ಹಿರಿಯ ಕೆಲವೊಂದು ಆಶೀರ್ವಾದ ಬೋಡು ಲೋಲಮಕ್ಕ ಇಲ್ಲಿ ಬರ್ತದೆ ಆ ಕಾಲೋಡು ಮಾತ ಎನ್ನ ಮಗಲ 94 ಇಸವಿಡಿ ಕರಿನ ವರ್ಷ ಏಪ್ರಿಲ್ ತೀರ್ಬೋಯ್ರಿ ಆ ಸಂಬಂಧ ಎಂಚ ಬಂದಾಗ ಆ ಇಲ್ಲಡೆ ಬರ್ತಾನೆ ಅಕಲ್ನಾಕಲ್ ಒಂಜಿ ಪಾತೆರ ಆ ಮೋಕೆದ ಪಾತೆರ ಆ ಹಿರಿಯಕಲು ಕುಲ್ಲೊಂದು ನಡತ ಒಂಜಿ ಆ ಕಥೆನಿ 6 ಮಂದಿ ಪನಂತೀರಿ ಆಟ ಗುಬ್ಬನಗ ಏರ್ಲ ಕಾಸುಗುರು ಪೂಜಾರಿ ಮಗ ಇತ್ತೆ ಓಲು ಪೊಂಡಲ ಬಾರಿ ಕಷ್ಟ ಬಂತೀರಿ ಅಂಚ ಕಾಸು ಇತ್ತಿನಕಲ್ಲ ಕಾಸುಗುರು ಪೂಜಾರಿ ಅಂಡ ಈತ ವರ್ಷ ಏನೊಂಜಿ 35-38 ವರ್ಷ ನಡಪ ಒಂದು ಬರ್ತದೆ ನಾನು ಇಂಚನ ಆ ದೇವರಿಗೆ ಬರ್ಪಿಕಾಲ ಮಲ್ಪುಜಾರಿ ಚಿಂತೆ ಅವೇ ಅರೆಗೆ ಆ ಆಟ ಈ ಯಕ್ಷಗಾನ ದೇವಿ ಮಹಾತ್ಮೆಯನ್ನ ಉಂಟು ನಾ ಬಂತು ನನಗೆ ಭಯ ಎತ್ತಿನ ಅಂಡ ಅರ್ನ ಜೋಕುಲು ಅರ್ನ ಕುಟುಂಬದ ಸದಸ್ಯರಿ ಅಯ್ಯನೇ ದುಂಬುಕೊಂಡು ಒಂದು 5ನೇ ವರ್ಷದ ಕಾರ್ಯಕ್ರಮ ಅಂತೀರಿ ಪ್ರತಿ ವರ್ಷಲ ಆರ್ಯಾನ್ ಕಾಸ್ಕೋರ್ನಾಗ ಅಮ್ಮ ಬಾಲ ಈ ಪೂ ಒಂಜಿ ಕೊರು ಆಟೋಗು ಅಂತ ಪೂ ಬೋಡು ಆ ಪೂ ಒಂಜಿ ಕೋರು ಒಂದು ಬಂತೀರಿ ಲೋಲಮಕ್ಕ ಅಂಚ ಇನ್ನು ಮುಟ್ಟಲ್ಲದ ಅದನ್ನ ಅಕುಲ್ಲ ಆ ಪ್ರೀತಿ ಬಾಂಧವ್ಯನ ಜೀವನ ಬೈದೇರಿ ಎಂಕ್ಲೆಗೆ ಆ ಕೊರಪಿನ ಭಾಗ್ಯ ಪಡೆದು ಅದನ್ನೊಂಜಿ ವ್ಯವಸ್ಥೆ ಮಲ್ಪನ ಚಿತ್ರ ಎಂಕೆಲ್ಲ ಸಂಸಾರದ ಮಲ್ಪ ಒಂದಲ್ಲ ಅಂಚ ಅದು ಪುನಗ ಆ ದೇವಿನ ಅನುಗ್ರಹ ಎಂಕ್ಲೆಗಳ ಪ್ರಾಪ್ತಿ ಆಡಿ ದಯಮಂಡ ನಮ್ಮ ಕೊರಿಯಂದತ್ತೆ ಕೊರಿಯರೊಂಜಿ ಅವಕಾಶ ಅಕ್ಲು ಮಲ್ತು ಕೊಡ್ತೇರಿ ಅಕ್ಲು ಆಟ ಗೊಬ್ಬನಗ ಅಕ್ಲಿಗೆ ಮಲ್ಪನ ಸಾಮರ್ಥ್ಯ ದೇವರು ಕೊಡ್ತಾರೆ ಅಂಡಲ ಇನ್ನಿಗಲ ಬಾಬಾ ಕಾಮತ್ತಿರನಕಲ ಆ ವಿಷಯ ಎಲ್ಲ ಬಂದೇರಿ ಜವನಾಗ ಒಂಜಿ ಕಾಲಡು ಆಟ ಮೂಲು ದೇವರನ್ನ ಆ ಪೆಟ್ಟಿಗೆ ದಿಯರೆ ಜಾಗಿಜ್ಜಂದೆ ಆಟ ಉಂಟು ಮುಂದಾಣಿಗೆ ಅಪಗ ದೇವೆ ಬಾಬಾ ಕಾಮತ್ತಿರನ ಅಮೇರಿ ಆರ್ನ ಅಲ್ಪ ಜಾಲ್ಡ್ ಅಕ್ಲಿ ಇಲ್ಲಲು ಆ ದೇವಿನ ಪೂಜೆದ ಮಾತ ದೇವರ ಸ್ಥಾಪ ದೀದಿ ಅವರು ಮಧ್ಯಾಹ್ನದ ಆರತಿ ಮಾತಾಡಿ ಚೌಕಿ ಪೂಜೆ ಮಾತ 6 ಜಾಲ್ಡ್ 8 ವರ್ಷ ಆಗ್ತದೆ ಅದು ಅವೆಲ್ಲ ಲೋಲಮಕ್ಕನೇ ಎಂದ ಬಂದಿತ್ತಿರದ ಬಾಲೆ ಅಕ್ಕಲು ಮಾತ ಮುಲ್ಪದ ಕೊಂಕಣಿ ಮತ್ತು GSB ಸಮಾಜಗಳು ಮಸ್ತಿ ಹಿಂಗೆ ಸಹಾಯ ಮಲ್ದೇರಿ ಅಂಚಾದಿ ಆಟೋನ ಹಿಂಗೆ ಮುಂದುವರಿಸಕ್ಕೆ ಬಂದ ಆತದೆ ಅಂಚಿನ ಅಮ್ಮನೆ ಈ ಪೋರ್ತಾರ ಮಣ್ಣಾದ ಪೋತಿರ್ನಲ್ಲ ಆ ಒಂದು ಲೋಲಮಕ್ಕನ ಮನಸಾರ ಬಂಧಿಸ ಒಂದು ಅವ್ರನ್ನ ಆತ್ಮವು ದೇವರ ಶಾಂತಿ ಕೊಡೋದು ವಿನಂತಿ ಮಲ್ತೊಂದು ಈ ಸಭೆಟ್ಟಿ ರಾಮ ಮೀನ್ರಿ ಬೊಕ್ಕ ಅವ್ರನ್ನ ಜಯಂತಿರಿ ఒక ఆయన సంసారదకు మాత్రం నట్టిల్ల సంసార పడుతుంది దయపండ మొక్కలు అమీన్ కుటుంబ భార్యమల్ల కుటుంబ ఎట్టే దైవైని కొండాడల పనిపినవే నట్టిల్ల సంసారుడు ఏరులేరు కైకొందేరింది అంతే ಅದು ಪುನಗ ಆ ದೈವ ಲೆಪ್ಪುಂಚಿತ್ರ ಒಂದು ಸಂಸಾರ ಅದು ಪುನಃ ಭಾರಿ ನಿಜವಾದ ವಿಶೇಷವಾದ ಇತ್ತಿನ ಒಂದು ಸಂಸಾರ ದೇವರ ಅಕ್ಲೆಲ್ಲ ಎಡ್ಡೆ ಮಲ್ಪಡಿ ಮಿತ್ತಿಗೆ ಈ ದಶಮಾನ ಸಂಭ್ರಮಲ ಅಂತ ಇರುತ್ತೇನೆ 2008 ಇಸವಿಡಿ ಮೇರ ಅಮ್ಮ ತೀರ್ಪು ಇರಲ್ಲ 16 ವರ್ಷ ಆಡಿತ ತೀರ್ಬೋದು ಲೋಲಮಕ್ಕ ಆ 16 ವರ್ಷದಂದೇನೆ ಯಕ್ಷಗಾನನು ಪ್ರತಿ ವರ್ಷ ಮುಂದುವರ್ಸೊಂದುಲ್ಲೇರಿ ಇತ್ತೆ ಮುಲ್ಪತ್ತೆ ಪದಂಗಂಟಂತೆ ಮಾತ್ರ ಅಕ್ಲ ಇಲ್ಲದಲ್ಪ ಪಚನಾಡಿ ಮಲ್ಪ ಒಂದುಲ್ಲೇರಿ ಪ್ರತಿ ವರ್ಷದ ನಾವು ಮಾತ ಲೆಪ್ಪುರಿ ಆ ಪುರ್ತರು ಏಪ್ರಿಲ್ ತಿಂಗಳ ರಡ್ನೇ ಶನಿವಾರ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ರಡ್ನೇ ಶನಿವಾರ ಆಪಿನಿ ಅಂಚೆ ಅದು ಪುನಗ ಈ ಕಾರ್ಯಕ್ರಮ ಲೋಲಮಕ್ಕನ ನೆನಪು ಬೋಡಾದು ನಲ್ಲ ನಮ್ಮ ಮಾತೆ ಸೇರಿದು ಮುಂದುವರಿಸುವ ಮಾತೆರಲಾಕ್ಲ ಸಂಸಾರದೊಟ್ಟಿಗೆ ಸಹಕಾರ ಕೊರಂದು ಮಾತೆರಗಳ ದೇವರು ಎಡ್ಡೆ ಮಲ್ಪಡ ಪಡೆದ ಪಾತ್ರ ಇತ್ತಿನ ಸಂಬಂಧ ಹೇಳ್ತೇವೆ ಬಾಬಾ ಮಕ್ಕ ಮತ್ಲಾಂಚನೆ ಒಂಜಿ ಕಾಲೋಡ ದೇವರ ಪೆಟ್ಟಿಗೆ ದೇವರ ಇಲ್ಲ ಜಾಲ್ಡ ಅವಕಾಶ ಕೊರನಾರು
ಅಂಚಿತಿನ ಪೊರ್ಲ ಪಾತ್ರ ಕಣ್ಣರಂಜಿನ ಗುರುಕರ್ಮ ವಿಸರ್ಜನ ಶ್ರೀತ ಪುರುಷೋತ್ತಮ ಕೊಟ್ಟಾರಿ ಅವರಿಗೆ ಸ್ವಲ್ಪ ಸಂದ ಒಂದು ಈ ಕಾರ್ಯಕ್ರಮಕ್ಕೂ ಭಾರಿ ಪ್ರೀತಿ ಇದೆ ಒಳ್ಳೆ ಮಕ್ಕಳ ಮಿತ್ತದ ಪ್ರೀತಿ ಅರ್ನ ಇಲ್ಲದ ಕಲ ಮಿತ್ತ ಪ್ರೀತಿ ಇದೆ ಈ ಕಾರ್ಯಕ್ರಮಕ್ಕೂ ಬೋಡಾದ ತನ್ನ ಮಾತಾ ಕಾರ್ಯಕ್ರಮವನ್ನು ಗುರುತು ವೈದ್ಯವಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಸರಣ್ಣ ಅವರಿಗೆ ಒಳ್ಳೆ ಮಕ್ಕಳ ಸೇವಾ ಪ್ರತಿಷ್ಠಾನದ ವತಿಯಿಂದ ಸ್ವಲ್ಪ ಸಂದ ಒಂದು ಲೇಸಿ ಗದ್ದಿಗೆಡು ಉಪವಂಚಿನ ಗುರುಕರ್ಮ ವಹಿಸಲಂಚಿನ ಶ್ರೀತ ಪುರುಷೋತ್ತಮ ಕೊಟ್ಟಾಗಲಿಗೆ ಅಂಚನೆ ಸಭೆಗೆ ಸಿಗತ್ತೆ ಆರೈಕೆ ಮಂಚಿನ ಡಾಕ್ಟರ್ ವೈ ಭರಶೆಟ್ಟರಿಗೆ ಶ್ರೀ ಎಂ ಸುದರ್ಶನರಿಗೆ ಶ್ರೀ ಎಂ ವಿಶ್ವನಾಥ್ ಶೆಟ್ಟರಿಗೆ ಶ್ರೀ ದಯಾನಂದ್ ಕತ್ತಲ್ ಸಾಹೇಬರಿಗೆ ಅಂಚನೆ ಸನ್ಮಾನವನ್ನು ಸ್ವೀಕಾರ ಮಂಚಿನಂಚಿನ ಸರ್ವ ಶ್ರೀ ಕೆ ರಾಧಾಕೃಷ್ಣ ಶರತ್ ಕುಮಾರ್ ಕದ್ರಿ ಸತೀಶ್ ಬೆಂಬಲ ಉದಯ ಪ್ರಕಾಶ್ ನಾಗೇಶ್ ಕುಲಾಲ್ ಅಂಚನೆ ಗಣ್ಯ ಗೌರವ ಉಪಸ್ಥಿತಿಗೆ ಸಹಕಾರ ಕೋರುವಂಚಿನ ಸರ್ವಶ್ರೀ ಬಾಬಾ ಕಾಮತ್ ಜಯಂತ್ ಅಮೀನ್ ವಿನೋದ್ ಕಾಮತ್ ರವಿ ಪ್ರಸನ್ನ ಪರ್ಲಗುರಿ ರಾಮ ಮುಗೋಡಿ ರೋಹಿತ್ ಅಮೀನ್ ಜಯಾನಂದ ಅಂಚಲ್ ಮಧುಚಂದ್ರ ಕಿರಣ್ ಕುಮಾರ್ ಕೋಡಿಕಲ್ ಮುಖ್ಯ ಮಾತರಿಗೆ ಒಂದೇ ಪಾತ್ರದ ಸೋದರ ಸಣ್ಣ ಒಂದು ಸಭೆಯಲ್ಲಿ ಈತ ಕುರಿತು ತಾಳ್ಮೆದಿಂದ ಸಹಕಾರ ಕೋರುವಂಚಿನ ಮಾತ ವೇದಿಕೆ ಬಂದು ಬಂಧುಗಳಿಗೆ ಸೌಮ್ಯ ಸಣ್ಣ ಒಂದು